ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನಮ್ಮ ದಕ್ಷಿಣ ಕನ್ನಡ ಕಂಡಿರುವಂತಹ ಮಾಜಿ ಸಂಸದರು ನಳಿನ್ ಕುಮಾರ್ ಕಟೀಲ್ ಸರ್ ಇವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸುವಂತಹ ಸುಸಮಯ. ಹಾಗೆ ಮುಳಿಯಾ ಗ್ರೂಪ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಕೃಷ್ಣ ನಾರಾಯಣ ಮುಳಿಯಾ ಸರ್, ಮುಳಿಯಾ ಗ್ರೂಪ್ಸ್ ನ ಡೈರೆಕ್ಟರ್ ಅಶ್ವಿನಿ ಕೃಷ್ಣ ನಾರಾಯಣ ಮುಳಿಯಾ ಮೇಡಮ್, ತಮ್ಮಿಬ್ಬರನ್ನ ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ನಮ್ಮ ಜೊತೆಗೆ ಡಾಕ್ಟರ್ ಪ್ರಶಾಂತ್ ಜಾನಾ, ಪ್ರೊಪ್ರಿಯೇಟರ್ ಅಂಡ್ ಮೆಡಿಕಲ್ ಡೈರೆಕ್ಟರ್ ವೈದ್ಯರಸ್ ಆಯುರ್ವೇದ ಹಾಸ್ಪಿಟಲ್ ದರ್ಬೆ, ಕೆ ಕೃಷ್ಣ ಕಾಮತ್, ಪ್ರೊಪ್ರಿಯೇಟರ್ಸ್ SGK ಫರ್ನಿಚರ್, ಮಿಸ್ಟರ್ ಉಮೇಶ್ ಕೆ, ಆಂಟರ್ಪ್ರಿನರ್, ಪುತ್ತೂರು ಶ್ರೀ ಅಮೃತ ಗ್ರೂಪ್, ಪ್ರೆಸಿಡೆಂಟ್ ಕ್ಷತ್ರಿಯ ಸೌಹಾರ್ದ ಸಹಕಾರಿ ನಿಯಮಿತ ಪುತ್ತೂರು, ಎಲ್ಲರೂ ಕೂಡ ಜೊತೆಯಾಗಿರೋದ್ರಿಂದ ಪ್ರತಿಯೊಬ್ಬರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆದರಣೀಯವಾಗಿ ಸ್ವಾಗತಿಸ್ತಾ ದಯವಿಟ್ಟು ಎಲ್ಲರೂ ವೇದಿಕೆಯನ್ನು ಕೂಡ ಅಲಂಕರಿಸಬೇಕು ದೀಪ ಪ್ರಜ್ವಲಿಸಿದ ಬಳಿಕ ಅನ್ನುವಂತಹ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಬೈದನ ಮಾತ ಬಿನ್ನಿರ್ಲ ಚಾವಡಿಡ ಕುಲ್ಲುಡು ವಿದ್ಯುಕ್ತ ಚಾಲನೆ ಆಯ್ನ ಕೂಡ್ಲೆ ನಿಗ್ಲ ಮಾತಿರ್ಲ ಸೀಟಿಡ ಕುಲ್ಲುಡು ಪನ್ಪಿನ ರಿಕ್ವೆಸ್ಟ್ ಶಿರಸಾ ದೇವಂ ಗೌರಿಪುತ್ರಂ ವಿನಾಯಕಂ ಭಕ್ತವಾಸ್ಯಂ ಸ್ಮರಿ ನಿತ್ಯಂ ಆಯುಷ್ಕಂ ಆರ್ತಸಿದ್ದೆ. ಎಲ್ಲದಕ್ಕೂ ಆದಿದೇವರು ಮಹಾಗಣಪತಿ ದೇವರು ಹತ್ತೂರ ಒಡೆಯ ಪುತ್ತೂರು ಮಹಾಲಿಂಗೇಶ್ವರುಗಳ ಆಶೀರ್ವಾದವನ್ನ ಕೇಳ್ತಾ ವೇದಿಕೆಯ ಮುಂಭಾಗದಲ್ಲಿ ಮತ್ತು ವೇದಿಕೆಯ ಮೇಲೆ ಕೂತಿರುವಂತವರ ಆಶೀರ್ವಾದ ಬಹಳ ಮುಖ್ಯ. ಸಂಸ್ಥೆ ಒಂದು ಇವತ್ತು ಶುಭಾರಂಭಗೊಂಡು ಮತ್ತೆ ಹಲವಾರು ವರ್ಷಗಳ ಕಾಲ ನಿತ್ಯ ನಿರಂತರವಾಗಿ ಎಲ್ಲ ಸೌಕರ್ಯ ಸೌಲಭ್ಯಗಳ ಜೊತೆ ಹೆಲ್ದಿಯಾಗಿ ಮುಂದೆ ಹೋಗ್ಬೇಕು ಅಂದ್ರೆ ನಿಮ್ಮ ಆಶೀರ್ವಾದ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನ ಕೋರಿಕೊಳ್ತಾ ಕಾರ್ಯಕ್ರಮವನ್ನ ಆರಂಭಿಸೋಣ. ನಾನು ನಿಮ್ಮ ನಿರೂಪಕಿ ಪ್ರಜ್ಞಾ ಒಡಿಲ್ನಾಳ ಹಾಗೆ ಬಂದಿರುವಂತಹ ಎಲ್ಲರನ್ನ ಸ್ವಾಗತಿಸ್ತಾ ಇದೀಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಬಾಯಿ ಮಾತಿನ ಸೊಗಡಿನ ಮೂಲಕ ಸ್ವಾಗತಿಸಬೇಕು. ಅಷ್ಟೇ ಅಲ್ಲ, ಸ್ವಾತಿ ಅವರಿಗೆ ಸಾಕಷ್ಟು ಡ್ರೀಮ್ಸ್ ಇತ್ತು. ಒಬ್ಬ ಯುವತಿ ಇಷ್ಟು ಸಣ್ಣ ಪ್ರಾಯದಲ್ಲಿ ಇಷ್ಟು ದೊಡ್ಡ ಸಂಸ್ಥೆಯನ್ನ ಕಟ್ಟಬೇಕು ಅಂದ್ರೆ ಅವರ ಹಿಂದಿನ ಕಷ್ಟ, ಶ್ರಮ, ಪ್ರಯತ್ನ ಎಲ್ಲವೂ ಕೂಡ ಎಲ್ಲದಕ್ಕಿಂತ ಮೀರಿರೋ ಅಂತದ್ದು. ಹಾಗಾಗಿ ಅವರ ಒಂದು ಗುರಿ ಏನು, ಅವರ ಉದ್ದೇಶ ಏನಿದೆ ಇಲ್ಲಿ ಪ್ರತಿಯೊಂದನ್ನ ನಾವು ತಿಳ್ಕೋಬೇಕು. ಹಾಗಾಗಿ ನಾನು ನಮ್ಮ ಈ ಸಂಸ್ಥೆಯ ಹೆಮ್ಮೆಯ ಮಾಲಕಿ ಸ್ವಾತಿ ಬಿ ಶೆಟ್ಟಿ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲರನ್ನ ನೀವು ಸ್ವಾಗತಿಸಬೇಕು ವಿತ್ ಇಂಟ್ರಡಕ್ಟರಿ ಸ್ಪೀಚ್. ಓ ಮಹಾಲಿಂಗೇಶ್ವರಾಯ ನಮಃ. ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಶುಭೋದಯ, ಶುಭ ಮುಂಜಾನೆ. ನಾನು ನಿಮ್ಮೆಲ್ಲರ ಸ್ವಾತಿ ಬಿ ಶೆಟ್ಟಿ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೇನೆ. ಇವತ್ತು ನನ್ನ ಜೀವನದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಕ್ಷಣ. ನಾನು ಚಿಕ್ಕಂದಿನಿಂದ ಕಂಡ ಕನಸು ಇವತ್ತು ನನಸಾಗ್ತಾ ಉಂಟು. ಈ ವೆಲ್ನೆಸ್ ಸೆಂಟರ್ ಅನ್ನುವಂಥದ್ದು ನಮ್ಮದೊಂದು ಡ್ರೀಮ್, ಅದೊಂದು ಥಾಟಿಂದ ಸ್ಟಾರ್ಟ್ ಆದಂಥದ್ದು. ಕ್ರಿಯೇಟಿಂಗ್ ಅ ಹೆಲ್ದಿ ಪರ್ಸನ್ ಆ್ಯಂಡ್ ದ್ಯಾಟ್ ಹೆಲ್ದಿ ಪರ್ಸನ್ ಕ್ರಿಯೇಟ್ ಅ ಹೆಲ್ದಿ ಫ್ಯಾಮಿಲಿ ಆ್ಯಂಡ್ ದ್ಯಾಟ್ ಹೆಲ್ದಿ ಫ್ಯಾಮಿಲಿ ಬಿಲ್ಡ್ ಅ ಹೆಲ್ದಿ ಸೊಸೈಟಿ ಅಂತ ಹೇಳಿ ಈ ಒಂದು ಥಾಟಿಂದ ಸ್ಟಾರ್ಟ್ ಆದಂಥ ಡ್ರೀಮ್ ಇವತ್ತು ನಿಮ್ಮ ಮುಂದೆ ಸ್ವಾತಿ ಆಕೃತಿ ವೆಲ್ನೆಸ್ ಸೆಂಟರ್ ಆಗಿ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಮಾಜಿ ಸಂಸದರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಸರ್, ನಮ್ಮ ಕರೆಗೆ ಅಷ್ಟೊಂದು ದೂರದಿಂದ ಹೋಗೊಟ್ಟು ಪ್ರೀತಿಯಿಂದ ಬಂದಿದ್ದೀರಿ. ನಿಮಗೆ ನನ್ನ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಹೇಳ್ತಾ ಇದ್ದೇನೆ. ಸ್ವಾತಿ ಅವರೇ, ಅವರಿಗೆ ತಾವು ಪುಷ್ಪಗುಚ್ಛ, ಮೊಮೆಂಟೋ, ಆ ಬೊಕೆ ಎಲ್ಲವನ್ನ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ವಾತಿ ಅವರು ಫಿಟ್ನೆಸ್ ಅಂಡ್ ಹೆಲ್ದಿ ಇನ್ಫಾರ್ಮೇಶನ್ಸ್ ಅನ್ನ ಕೊಡೋದ್ರಿಂದ ಇವತ್ತು ಎಲ್ಲರೂ ಹೆಲ್ದಿ ಆಗಿರ್ಬೇಕು ಅಂತ ಡ್ರೈ ಫ್ರೂಟ್ಸ್ ಬಾಸ್ಕೆಟ್ಸ್ ಅನ್ನ ಕೊಡ್ತಾ ಇರುವಂತದ್ದು ಅದೊಂದು ಸ್ಪೆಷಲ್ ಸ್ವಾತಿ ಅವರ ಕಡೆಯಿಂದ. ಹಾಗೆ ನಮ್ಮ ಗಣ್ಯರಿಗೆ ಆದರಣೀಯ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಹೆಮ್ಮೆಯ ಮಾಜಿ ಸಂಸದರು, ಆದ್ರೆ ಇವತ್ತಿಗೂ ಕೂಡ ನಮಗೆಲ್ಲರಿಗೂ ಇವರಂದ್ರೆ ಪ್ರಿಯ. ಅದೆಷ್ಟು ರೀತಿಯಲ್ಲಿ ಮಾತು ಆಗಿರ್ಬೋದು, ಕೆಲಸ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಹೆಜ್ಜೆ ಹೆಜ್ಜೆಗೂ ಸಪೋರ್ಟ್ ಮಾಡಿರುವ ಸರ್, ತಮಗೆ ಸ್ವಾಗತ. ಅದೇ ರೀತಿ ಪುತ್ತೂರಿನಲ್ಲಿ ನಾನಂದು ಬಂದಾಗ ಮೊದಲ ಬಾರಿಗೆ ನಾನು ಕಾರ್ಯನಿರ್ವಹಿಸಿದ್ದು ವೈದ್ಯಾಸ್ ಕ್ಷೇತ್ರದಲ್ಲಿ. ಅಲ್ಲಿಯ ಕ್ಷಣಗಳನ್ನು ನಾನು ಈಗಲೂ ಸಹ ಮೆಲುಕು ಹಾಕುವುದುಂಟು. ನನಗೆ ಪುತ್ತೂರನ್ನು ಪರಿಚಯ ಮಾಡಿಸಿದ್ದು ವೈದ್ಯಾಸ್. ಅದರ ಮೆಡಿಕಲ್ ಡೈರೆಕ್ಟರ್ ಹಾಗೂ ಪ್ರೊಪ್ರೈಟರ್ ಆದಂತಹ ಡಾಕ್ಟರ್ ಪ್ರಶಾಂತ್ ಜಾನಾ ಸರ್ ನಮ್ಮೊಂದಿಗಿದ್ದಾರೆ. ನಿಮಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತಗಳು ಸರ್. ಇವರಿಗೆ ನಮ್ಮ ಸ್ವಾತಿ ಅವರ ಅಮ್ಮ ಚಂದ್ರಪ್ರಭಾ ಬಿ ಶೆಟ್ಟಿ ಮ್ಯಾಮ್ ತಾವು ಬಂದು ಹೂಗುಚ್ಛ ಅದರ ಜೊತೆಗೆ ನೆನಪಿನ ಕಾಣಿಕೆ ಶಾಲ್ ಅನ್ನ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇನ್ನು ಮುಳಿಯಾ ಈ ಹೆಸರನ್ನು ಕೇಳಿದವರು ಬಹುಶಃ ಯಾರೂ ಸಹ ಇಲ್ಲ. ಪುತ್ತೂರು ಅಲ್ಲ, ಹತ್ತೂರಿನಲ್ಲಿ ಸಹ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೆಸರು ಮಾಡಿದಂತಹ ಬ್ರ್ಯಾಂಡ್ ಯಾವುದು ಕೇಳಿದರೆ ಅದು ಮುಳಿಯಾ ಸಂಸ್ಥೆ. ಎಲ್ಲ ಕ್ಷೇತ್ರದಲ್ಲಿ ತನ್ನ ಲಘು ಬಗೆಯ ದಿಟ್ಟ ಹೆಜ್ಜೆಯನ್ನು ಇಟ್ಟಂತಹ ಮುಳಿಯಾದ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ
ನಮಗೆ ಈಗಾಗಲೇ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಹೋಗಿದ್ದಾರೆ ಕಾರಣಾಂತರಗಳಿಂದ. ಅಶ್ವಿನಿ ಕೃಷ್ಣನಾರಾಯಣ ಮ್ಯಾಮ್ ಸಹ ನಮ್ಮಲ್ಲಿದ್ದಾರೆ. ಹಾಗೆ ನನ್ನನ್ನು ಪುತ್ತೂರಿಗೆ ಪರಿಚಯ ಮಾಡಿಸಿದ್ದು ಯಾರು ಅಂತ ಕೇಳಿದರೆ ಅದು ಮುಳಿಯ. ಇಲ್ಲಿ ಒಂದು 3 ವರ್ಷದ ಕಾಲ ನನ್ನ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಅವರ ಮುಳಿಯ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಸೆಂಟರಲ್ಲಿ. ಅವರದು ನಮ್ಮದು ಅವಿನಾಭಾವ ಸಂಬಂಧ. ಹಾಗೆ ನಾನು ಇದನ್ನು ಪ್ರಾರಂಭಿಸ್ತೇನೆ ಅಂತ ಹೇಳಿದಾಗ ನನಗೆ ಶುಭ ಹಾರೈಸಿದವರು. ಸರ್, ನಿಮಗೂ ಸಹ ನಾನು ಸ್ವಾಗತಗಳನ್ನು ಕೋರ್ತಾ ಇದ್ದೇನೆ. ನಮ್ಮ ಸರ್ಗೆ ಸ್ವಾತಿ ಅವರ ಅಣ್ಣ ಕೌಶಿಕ್ ಬಿ ಶೆಟ್ಟಿ ಇವರು ವೇದಿಕೆ ಮೇಲೆ ಬಂದು ಪುಷ್ಪವನ್ನ ನೀಡಿ ನೆನಪಿನ ಕಾಣಿಕೆಯನ್ನ ಕೊಟ್ಟು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾನು ಈ ವೆಲ್ನೆಸ್ ಸೆಂಟರ್ನ ನಿರ್ಮಿಸಿರುವಂಥದ್ದು ಕೃಷ್ಣ ಕಾಮತ್ ಸರ್ ಇವರ ಕಟ್ಟಡದಲ್ಲಿ. ನಾವು ಹೀಗೊಂದು ವೆಲ್ನೆಸ್ ಸೆಂಟರನ್ನು ಮಾಡಬೇಕಾದ್ರೆ ಇದರಲ್ಲಿ ಅವರ ಸಹಾಯ ಅಪಾರ. ನಾವು ಮಾಡಬೇಕು ಅಂದಾಗ ನಮಗೆ ಅದರ ಸ್ಥಳಾವಕಾಶವನ್ನು ಕೊಟ್ಟು ಸಹ ನಿಮಗೆ ನಮ್ಮಿಂದ ಏನಾಗಬೇಕು ಅಂತ ಕೇಳಿದವರು. ಹಾಗೆ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸರ್, ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ ಸ್ವಾತಿ ಬಿ ಶೆಟ್ಟಿ ಅವರ ಪ್ರೀತಿಯ ಅತ್ತಿಗೆ ಅನುಷಾ ಬಿ ಶೆಟ್ಟಿ ಇವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನ ಹೂಗುಚ್ಛವನ್ನ ಕೊಟ್ಟು ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ನಾನೊಂದು ಈ ಥರ ವೆಲ್ನೆಸ್ ಸೆಂಟರ್ ನನ್ನೊಂದು ಕನಸಿದೆ ಅಂತ ಹೇಳಿದಾಗ ನಮ್ಮ ತಂದೆಯ ತುಂಬ ಆತ್ಮೀಯರು ಹಾಗೂ ನನ್ನ ಪ್ರಾಣ ಸ್ನೇಹಿತನ ತಂದೆ ಸಹ ಹೌದು. ಇದನ್ನು ನೀನು ಮಾಡ್ತಿ, ನಿನ್ನಿಂದ ಸಾಧ್ಯ ಆಗ್ತದೆ, ನಿನ್ನೊಂದಿಗೆ ನಾನಿದ್ದೇನೆ ಅಂತ ಅವರು ಅವತ್ತು ಹೇಳಿದ ಕಾರಣ ನಾನಿವತ್ತು ಇಲ್ಲಿ ನಿಂತಿದ್ದೇನೆ. ಅವರು ಸಹ ನಮ್ಮೊಂದಿಗಿದ್ದಾರೆ, ಶ್ರೀ ಉಮೇಶ್ ಅವರು. ಸರ್, ನಿಮಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತ. ಇವರು ಅಮೃತ ಗ್ರೂಪ್ಸ್ನ ಪ್ರೊಪ್ರೈಟರ್ ಹಾಗೂ ಕ್ಷತ್ರಿಯ ಸೌಹಾರ್ದ ಸಹಕಾರಿ ನಿಯಮಿತದ ಪ್ರೆಸಿಡೆಂಟ್ ಸಹ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಮಾನ್ಯರಿಗೆ ಜಿತೇಶ್ ಅವರು ವೇದಿಕೆಗೆ ಬಂದು ಹೂಗುಚ್ಛ, ನೆನಪಿನ ಕಾಣಿಕೆ, ಶಾಲನ್ನ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ಇಲ್ಲಿ ಬಂದಿರುವಂತಹ ನನ್ನ ಎಲ್ಲ ಕುಟುಂಬದವರಿಗೆ, ಇನ್ನು ನನ್ನ ಫ್ರೆಂಡ್ಸ್ ಈಗ ಎಲ್ಲ ಹಿಂದೆ ನಿಂತಿದ್ದಾರೆ, ನನ್ನೊಟ್ಟಿಗೆ ಇದು ಸಹಾಯ ಮಾಡಿದ್ದಾರೆ. ನಿಮಗೆಲ್ಲರಿಗೂ ನಾನು ಸ್ವಾಗತ ಹೇಳುವಂಥದ್ದು ಎಂತ ಇಲ್ಲ, ನನ್ನ ತಾಯಿ, ನನ್ನ ಅಣ್ಣ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಚಿರಋಣಿಯಾಗಿದ್ದೇನೆ. ಹಾಗೆ ನಮ್ಮ ಇಂಜಿನಿಯರ್ಸ್ಗಳು ಬಹಳ ಅರ್ಜೆಂಟಲ್ಲಿ ಕೆಲಸ ಆಯಿತು, ಆದರೂ ಚಂದದಲ್ಲಿ ಅದನ್ನು ಮಾಡಿಕೊಟ್ಟಿದ್ದಾರೆ ನಮಗೆ. ನಿಮಗೂ ಸಹ ಸ್ವಾಗತಗಳು ಅಂತ ಹೇಳ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ತಮಗೂ ಕೂಡ ಆದರಣೀಯ ಸ್ವಾಗತ. ವಿಶೇಷವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಸಾಜಾ ರಾಧಾಕೃಷ್ಣ ಆಳ್ವ ಸರ್ ಇದ್ದೀರಿ, ಹಾಗೆ ಸೀತಾರಾಮ್ ರೈ ಸರ್ ಕೆದಂಬಾಡಿ ಗೊತ್ತು, ತಮ್ಮನ್ನ ಕೂಡ ಗೌರವ ಪೂರ್ವಕವಾಗಿ ನಾವು ಸ್ವಾಗತಿಸ್ತಾ ಇದ್ದೇವೆ. ಸ್ವಾತಿ, ತಮಗೂ ಕೂಡ ಸ್ವಾಗತ. ನೀವು ಇಲ್ಲೇ ಕೂತ್ಕೋಬೇಕು ಅಂತ ರಿಕ್ವೆಸ್ಟ್. ಸ್ವಾತಿ ಇವರಿಗೆ ಇವರ ಅಣ್ಣ ಹೂಗುಚ್ಛವನ್ನ ಕೊಟ್ಟು ಒಂದು ಪ್ರೀತಿಯಿಂದ ಕಂಗ್ರ್ಯಾಚುಲೇಷನ್ಸ್ ಅನ್ನ ಪ್ರೆಸೆಂಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸ್ವಾತಿ, ದಿಸ್ ಇಸ್ ನಾಟ್ ಜಸ್ಟ್ ವೆಲ್ಕಮ್, ಇದು ನಿಮಗೆ ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ. ಎಸ್, ಡೆಫಿನೆಟ್ಲಿ ದೇ ಮೇಡ್ ಇಟ್ ಅಂತ ಹೇಳ್ಬೋದು. ಎಷ್ಟು ವರ್ಷಗಳ ಕನಸು ಇವರದ್ದು. ಪ್ರತಿಯೊಬ್ಬರ ಆರೋಗ್ಯವನ್ನ ಕಾಯ್ದುಕೊಳ್ಳೋಕೆ ಇವತ್ತಿನ ಬ್ಯುಸಿ ಸ್ಕೆಡ್ಯೂಲ್ ನಲ್ಲಿ ಸಾಧ್ಯ ಇಲ್ಲ, ತುಂಬಾ ಕಷ್ಟ. ಅಂಥದ್ರಲ್ಲಿ ಈ ತರದೊಂದು ವ್ಯವಸ್ಥೆಯನ್ನ ಮಾಡಿ ಅವರಿಗೆ ಮಾಹಿತಿಯನ್ನ ಕೊಟ್ಟು ಅವರ ಬದುಕನ್ನ ಅರ್ಥಪೂರ್ಣವಾಗಿಸ್ಲಿಕ್ಕೆ ತಾವು ಪ್ರಯತ್ನಿಸ್ತಾ ಇದ್ದೀರಾ. ತಮ್ಮ ಹೆಜ್ಜೆಗೆ ಶುಭವಾಗ್ಲಿ ಅಂತ ಹೇಳ್ತಾ, ಈಗಾಗಲೇ ಅತಿಥಿಗಳು ಬಂದ ಕೂಡಲೇ ನಾವು ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನ ಆರಂಭಿಸಿ ಆಗಿರುವಂತದ್ದು. ಹಾಗಾಗಿ ನೇರವಾಗಿ ಈಗ ಅತಿಥಿಗಳ ಮಾತಿನೆಡೆಗೆ ಸಾಗೋಣ. ಮುಖ್ಯವಾಗಿ ನಮ್ಮ ಮುಳಿಯ ಅಂದ್ರೆ ನಮ್ಗೆಲ್ರಿಗೂ ಹೆಮ್ಮೆ. ಪ್ರತಿಯೊಬ್ಬರ ಲೈಫಲ್ಲಿ ಮುಳಿಯಾದ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ. ಸ್ವಾತಿ ಅವರು ಕೂಡ ಮಾತನಾಡ್ತಾ ಹೇಳಿದ್ರು, ಸ್ವಾತಿ ಅವರೇ ನನ್ನ ಲೈಫಲ್ಲಿ ಕೂಡ ಮುಳಿಯ ಪಾತ್ರ ವಿಶೇಷವಾಗಿರುವಂತದ್ದು. ಹಾಗಾಗಿ ಪ್ರತಿಯೊಬ್ಬರ ಪ್ರತಿಭೆ ಬೆಳಕಿಗೆ ಬರಕ್ಕೆ ಕೇವಲ ಚಿನ್ನಾಭರಣಗಳ ಮಹತ್ವತೆಯಲ್ಲಿ ಮಾತ್ರ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿರೋದಲ್ಲ, ಪ್ರತಿಯೊಬ್ಬರ ಲೈಫ್ನ ಟ್ಯಾಲೆಂಟಿಗೊಂದು ವ್ಯಾಲ್ಯೂವನ್ನ ಕೊಟ್ಟಿರುವಂತಹ ಸಂಸ್ಥೆ ನಮ್ಮ ಮುಳಿಯ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಬಂಗಾರದ ಕ್ಷೇತ್ರ ಇವೆಲ್ಲದರಲ್ಲೂ ಕೂಡ ಪರ್ಫೆಕ್ಷನ್ ಅನ್ನ ಕಾಯ್ದುಕೊಂಡಿರುವಂತಹ ಮುಳಿಯ ಇವತ್ತು ಲೈಫ್ ನ ಪರ್ಫೆಕ್ಷನ್ಸ್ ನಲ್ಲಿ ಪಾತ್ರ ವಹಿಸ್ಲಿಕ್ಕಿರುವಂತಹ ನಮ್ಮ ಸ್ವಾತಿಯವರ ವಿಶೇಷವಾಗಿರುವಂತಹ ಸಂಸ್ಥೆಯಲ್ಲಿ ಇರುವಂತದ್ದು. ಹಾಗಾಗಿ ಇದೀಗ ಸರ್ ತಾವು ಸಂಸ್ಥೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಇಲ್ಲಿರುವ ಮಾಜಿ ಸಂಸದರಾದ ನಳಿನ್ ಕುಮಾರ್ ಅವರೇ, ಪ್ರಶಾಂತ್ ಜನ ಅವರೇ, ಕಾಮತ್ರೆ ಮತ್ತು ನೆರೆದಿರುವ ಎಲ್ಲ ಗಣ್ಯರೇ, ಹೆಚ್ಚಾಗಿ ನಾವು ನಮ್ಮ ಜೀವನದಲ್ಲಿ ಅರ್ನಿಂಗ್ ಅಂದರೆ ಫೈನಾನ್ಷಿಯಲ್ ವಿಷಯಕ್ಕೆ ನಾವು ಜಾಸ್ತಿ ಫೋಕಸ್ ಕೊಡ್ತೇವೆ, ಸಾಮಾಜಿಕ ವಿಷಯಕ್ಕೆ ಜಾಸ್ತಿ ಒಂದು ಗಮನ ಕೊಡ್ತೇವೆ. ಆದರೆ ಆರೋಗ್ಯದ ವಿಷಯಕ್ಕೆ ಗಮನ ಕೊಡುವಂಥದ್ದು ಬಹಳ ಕಮ್ಮಿ. ಈ ನಿಟ್ಟಿನಲ್ಲಿ 2014ರಲ್ಲಿ ಪುತ್ತೂರಲ್ಲಿ ಒಂದು ಜಿಮ್ ಆಗಬೇಕು ಅಂತ ಹೇಳಿಕೊಂಡು ನಾನು ಮುಳಿಯದಿಂದ ಒಂದು ಜಿಮ್ ಸ್ಟಾರ್ಟ್ ಮಾಡಿದ್ದೆವು.
ಹಾಗೆ ಬರೀ ವೆಯ್ಟ್ಸ್ ಮಾತ್ರ ಅಲ್ಲ, ನಮಗೆ ಯೋಗವು ಸಹ ಇಂಪಾರ್ಟೆಂಟ್ ಅಂತೇಳಿ ಒಂದು 3 ವರ್ಷ ಹಿಂದೆ ಸ್ವಾತಿಯವರು ನಮ್ಮೊಟ್ಟಿಗೆ ಸೇರಿ ಒಂದು ಕಾಂಬಿನೇಷನ್, ಯಾವುದು ವೆಯ್ಟ್ಸ್ ಮತ್ತು ಯೋಗದ ಕಾಂಬಿನೇಷನನ್ನು ಮುಳಿಯದಲ್ಲಿ ಪ್ರಥಮ ಬಾರಿಗೆ ಪುತ್ತೂರಲ್ಲಿ ನಾವು ಪ್ರಾರಂಭಿಸಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ಮಾಡ್ತಾ ಬಹಳಷ್ಟು ಜನರಿಗೆ ಪುತ್ತೂರಲ್ಲಿ ಪ್ರಯೋಜನ ಆಗಿತ್ತು. ಇದೀಗ ಒಂದು ಸಂಸ್ಥೆ ಸಾಕಾಗೋದಿಲ್ಲ. ಪುತ್ತೂರಲ್ಲಿ ಸಾಧಾರಣ ಒಂದು 2.5 ಲಕ್ಷ ಜನ ಇದೆ. ಪುತ್ತೂರು ಪೇಟೆಯಲ್ಲೇ 70,000 ಜನ ಇದ್ದಾರೆ. ಸೊ ಸ್ವಾತಿಯವರು ಬೇರೆ ಮಾಡ್ತೇನೆ ಅಂತ ಹೇಳುವಾಗ ಜನರಲ್ಲಿ ಹೇಗೆ ಆಗ್ತದೆ ಅಂತೇಳಿ ನಮ್ಮಲ್ಲಿ ಅವರು ಇದ್ದವರು ಬೇರೆ ಮಾಡುವಾಗ ಓನರ್ಸಿಗೆ ಇರಿಟೇಷನ್ ಆಗ್ತದೆ. ಆದರೆ ಮುಳಿಯದಲ್ಲಿ ಹಾಗಲ್ಲ. ಈಗ ಹೇಳಿದ ಹಾಗೆ ನಾವು ಸಪೋರ್ಟ್ ಮಾಡ್ತೇವೆ. ಯಾಕೆಂತ ಹೇಳಿದರೆ ಸಮಾಜ ಅಂತ ಹೇಳಿದರೆ ಒಂದು ದೊಡ್ಡ ಸಾಗರದ ಹಾಗೆ. ಅದರಲ್ಲಿ ನಾವೆಷ್ಟು ದೊಡ್ಡ ಬಕೆಟ್ ತಗೊಂಡು ಹೋಗ್ತೇವೆ ಅಷ್ಟು ನಮಗೆ ಅದರಿಂದ ತೋಡಿಕೊಂಡು ತರಲಿಕ್ಕೆ ಆಗ್ತದೆ. ಯಾರು ಇನ್ನೊಬ್ಬರಿಂದಾಗಿ ಒಬ್ಬರಿಗೆ ವ್ಯಾಪಾರ ಕಮ್ಮಿ ಆಗೋದಿಲ್ಲ. ಜಾಸ್ತಿ ಹೀಗೆ ವ್ಯವಸ್ಥೆಗಳು ಬಂದಷ್ಟು ಜಾಸ್ತಿ ಜನರ ಆರೋಗ್ಯ ಒಳ್ಳೆಯದಾಗ್ತದೆ. ಆ ನಿಟ್ಟಿನಲ್ಲಿ ಸ್ವಾತಿಯವರೊಂದು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ಸ್ವಾತಿ ಆಕೃತಿ ಅಂತ ಹೇಳಿ ಅದರದ್ದು ಹೆಸರಿಟ್ಟಿದ್ದಾರೆ. ಹಾಗೆ ಆಕೃತಿ ಹಾಗೆ ಅವರ ಹಾಗೆ ಎಲ್ಲರೂ ಸಹ ಇಲ್ಲಿ ಬಂದು ಸಪೂರ ಆಗಲಿ, ಹೊಟ್ಟೆ ಎಲ್ಲ ಕಮ್ಮಿ ಆಗಲಿ, ಶೇಪ್ ಚೆನ್ನಾಗಿ ಬರಲಿ. ಆಳ್ವರು ತುಂಬ ನಗಾಡ್ತಾ ಇದ್ದಾರೆ. ಆಳ್ವರೇ, ನಿಮ್ಮ ಹೊಟ್ಟೆ ಸಹ ಇಳಿಸ್ಬೋದು ಬಂದರೆ ಇಲ್ಲಿಗೆ. ಹಾಗೆ ಆಗಲಿ. ಅವರೇ ಇದಕ್ಕೆ ಮಾಡೆಲ್ ಅವರೇ, ಬೇರೆ ಯಾರು ಬೇಕು ಅಂತ ಇಲ್ಲ ಇಲ್ಲಿ. ಹಾಗೆ ಎಲ್ಲೂ ಸಹ ಬನ್ನಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದು ಇಷ್ಟು ಸಪೋರ್ಟ್ ಮಾಡಿರುವಂತಹ ಕೃಷ್ಣನಾರಾಯಣ್ ಮುಳಿಯ ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಮುಳಿಯ ಗ್ರೂಪ್ಸ್, ತಮ್ಮ ಆಗಮನಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದೆ ನಮ್ಮ ವೇದಿಕೆ ಮೇಲೆ ಆಸನವನ್ನ ಸ್ವೀಕರಿಸಿರುವಂತಹ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಪ್ರತಿಯೊಂದು ವಿಚಾರವನ್ನ ಕಂಡಾಗ ಒಂದು ಸಾಲು ನೆನಪಾಗುತ್ತೆ. KS ನರಸಿಂಹಸ್ವಾಮಿ ಅವರು ಹೇಳಿರುವಂತಹ ಈ ಸಾಲು, ಚಳಿಗಾಲ ಬಂದಾಗ ಎಷ್ಟು ಚಳಿ ಅಂದ್ರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದ್ರು, ಮಳೆ ಬಿತ್ತು ಬಿಡದಲ್ಲ ಶನಿ ಎನ್ನುವಂತಹ ಟೀಕೆ. ಒಟ್ಟಿನಲ್ಲಿ ಜನರು ಇಲ್ಲಿ ಮೆಚ್ಚುವಂತಹ ವಸ್ತುಗಳಿಲ್ಲ, ಜೋಕೆ ಅಂತ. ಪ್ರತಿ ಕೆಲಸ ಆಗ್ಲಿ, ಏನೇ ಕೆಲಸ ಮಾಡ್ಲಿ, ಜನರ ಟೀಕೆ ಟಿಪ್ಪಣಿಗಳು ಅಥವಾ ವಿಡಂಬನೆಗಳು ಇಲ್ಲಿ ನಿಲ್ಲೋದಿಲ್ಲ. ಸ್ವಾತಿ ಅವರೇ ತಮಗೂ ಅನುಭವಗಳಾಗಿರ್ಬೋದು ಅಥವಾ ನಮ್ಮ ಮಾಜಿ ಸಂಸದರು ಅದೆಷ್ಟು ಕಾರ್ಯಗಳನ್ನ ಮಾಡ್ತಾರೆ. ಇಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನ ಅಂತ ಬಂದಾಗ ಅಲ್ಲಿ ಎಷ್ಟೋ ಸಮಸ್ಯೆಗಳನ್ನ ಎದುರಿಸಿದ್ರು ಸಮಾಜಕ್ಕಾಗಿ ಜೀವಿಸ್ತಾ ಇರೋ ಅಂಥವ್ರು. ಅಂಥವರ ಸಾಲಲ್ಲಿ ನಮ್ಮ ಹೆಮ್ಮೆಯ ಮಾಜಿ ಸಂಸದರು ಕೂಡ ಸೇರ್ಕೊಳ್ತಾರೆ. ಸಾಕಷ್ಟು ಅಭಿವೃದ್ಧಿ ಪರ ಕಾರ್ಯಗಳಾಗಿರ್ಬೋದು, ತನ್ನ ನಗುಮೊಗದ ಸದಾಕಾಲದ ಧನಾತ್ಮಕ ಚಿಂತನೆಗಳ ಮೂಲಕ ಲೋಕದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಮಾಡ್ಕೊಂಡು ಬಂದಿರುವಂತಹ ನಮ್ಮ ಹೆಮ್ಮೆಯ ನಳಿನ್ ಕುಮಾರ್ ಕಟೀಲ್ ಸರ್, ತಾವು ಮಾತನಾಡಬೇಕು ಅನ್ನುವಂತಹ ಮನವಿ. ಕಟೀಲಿನ ತಾಯಿ ದುರ್ಗಾಂಬಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ನೂತನವಾಗಿ ಪ್ರಾರಂಭ ಆಗಿರತಕ್ಕಂಥ ಸ್ವಾತಿ ಆಕೃತಿ ವೆಲ್ನೆಸ್ ಸೆಂಟರ್ನ ಈ ಉದ್ಘಾಟನಾ ಶುಭ ಸಮಾರಂಭದ ವೇದಿಕೆಯಲ್ಲಿ ನಮ್ಮೆಲ್ಲ ಹಿರಿಯರು ಆದರಣೀಯರಾಗಿರ್ತಕ್ಕಂಥ ಉದ್ಯಮಿಗಳಾಗಿ ಬಹಳ ಖ್ಯಾತ ಹಿರಿಯರಾಗಿರ್ತಕ್ಕಂಥ ಕೃಷ್ಣ ಕಾಮತ್ರೆ, ಆದರಣೀಯರಾದ ಡಾಕ್ಟರ್ ಪ್ರಶಾಂತ್ ಜಾನ ಅವರೇ, ಹಿರಿಯರಾದ ಉಮೇಶ್ ಅವರೇ, ಮತ್ತು ಈ ಸಂಸ್ಥೆಯ ಮಾಲಕಿಯಾಗಿರ್ತಕ್ಕಂಥ ಸಹೋದರಿ ಸ್ವಾತಿ ಬಿ ಶೆಟ್ಟಿ ಅವರೇ, ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ, ಬಂಧುಗಳೇ, ಉದ್ಯಮಿಗಳಾಗಿರ್ತಕ್ಕಂಥ ಸೀತಾರಾಮ್ ರೈ ಅವರೇ, ನಮ್ಮೆಲ್ಲ ಆದರಣೀಯರಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ಸಾಜಾ ರಾಧಾಕೃಷ್ಣ ಆಳು ಅವರೇ, ಸೇರಿರ್ತಕ್ಕಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಸ್ವಾತಿ ಆಕೃತಿ ವೆಲ್ನೆಸ್ ಸೆಂಟರ್ನ ದೀಪ ಬೆಳಗಿ ಉದ್ಘಾಟನೆಯನ್ನು ನಾವೆಲ್ಲ ಸೇರಿ ಮಾಡಿದ್ದೀವಿ. ನಾನು ನಂಬಿರುವ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ, ಈ ಸಂಸ್ಥೆ ಉತ್ತರೋತ್ತರವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣಲಿ. ಸ್ವಾತಿಯವರ ನೇತೃತ್ವದಲ್ಲಿ ಇನ್ನು 10 ಸಂಸ್ಥೆಗಳು ಬೆಳಗಿ ಬರಲಿ ಅಂತ ಇದಕ್ಕೆ ಶುಭವನ್ನು ಹಾರೈಸ್ತೇನೆ. ಇವತ್ತು ಒತ್ತಡದ ಬದುಕಿನಲ್ಲಿದ್ದೇವೆ. ಹಾಗಾಗಿ ಇವತ್ತು ಇರ್ತಕ್ಕಂಥ ಸಮಸ್ಯೆ ಏನು ಹೇಳಿದ್ರೆ ಡಿಪ್ರೆಷನ್. ಅತಿ ಹೆಚ್ಚು ಜನರಲ್ಲಿ ಇವತ್ತು ಡಿಪ್ರೆಷನ್ ಅನ್ನ ಕಾಣ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗ್ತದೆ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳು.
ಹಾಗಾಗಿ ನಮ್ಮ ಹಿರಿಯರು ಇದರೆಲ್ಲದಕ್ಕೂ ಒಂದು ದಾರಿಯನ್ನು ಕಂಡುಕೊಂಡ್ರು. ನೀನು ಧ್ಯಾನಾಸಕ್ತನಾಗಿ ನಿನ್ನ ದೇಹ ದಾರ್ಢ್ಯತೆಯನ್ನು ಪಡ್ಕೊಂಡ್ರೆ, ದೇಹ ದಾರ್ಢ್ಯತೆಯ ಜೊತೆಗೆ ಮಾನಸಿಕವಾಗಿರ್ತಕ್ಕಂಥ ಹಿಡಿತವನ್ನು ಸಾಧಿಸಿದರೆ, ಮಾನಸಿಕವಾಗಿರ್ತಕ್ಕಂಥ ಹಿಡಿತದಿಂದ ನಿನ್ನ ಬುದ್ಧಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ, ಮನಸ್ಸು ಬುದ್ಧಿ ಆ ಎರಡರ ಮುಖಾಂತರವಾಗಿ ಆತ್ಮದ ಹಿಡಿತವನ್ನು ಸಾಧಿಸಿದರೆ ನೀನು ಪರಮಾತ್ಮನನ್ನು ಕಾಣಬಹುದು. ಹೇಳಿದ್ರೆ ನೀನು ಮನಸ್ಸಿನಲ್ಲಿ ಏಕಾಗ್ರತೆಯನ್ನು ಶಾಂತತೆಯನ್ನು ಕಂಡ್ರೆ ನೀನು ಬುದ್ಧನಾಗಬಹುದು ಅನ್ನತಕ್ಕಂಥದ್ದನ್ನು ಕಂಡ್ರು. ಅದಕ್ಕೆ ಸಾಧನೆ ಯಾವುದು? ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಸಾಧನ ಯೋಗವನ್ನು ಕೊಟ್ಟರು. ಹಾಗಾಗಿ ಯೋಗದಿಂದ ಮನಸ್ಸು ಬುದ್ಧಿ ಆತ್ಮ ಇದೆಲ್ಲವನ್ನ ಹಿಡಿತದ ಜೊತೆಗೆ ದೇಹದ ಒಂದು ಸಮತೋಲನದಲ್ಲಿ ಕಾಪಾಡಿಕೊಂಡು ಒಬ್ಬ ಮನುಷ್ಯ ಹೇಗೆ ಶಾಂತಿಯ ನೆಮ್ಮದಿಯ ದಿನಗಳನ್ನು ಕಾಣಬಹುದು ಅನ್ನೋದಕ್ಕೆ ಹಿರಿಯರು ದಾರಿಯನ್ನು ಹುಡುಕಿದ್ರು, ಋಷಿಮುನಿಗಳು ಹಿಡಿದ್ರು. ಹಾಗಾಗಿ ಇವತ್ತಿನ ಮಾನಸಿಕವಾಗಿರ್ತಕ್ಕಂಥ ಒತ್ತಡ, ಮಾನಸಿಕವಾಗಿರ್ತಕ್ಕಂಥ ಜಿಜ್ಞಾಸೆಗಳು, ಮಾನಸಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಏಕೈಕ ಪರಿಹಾರ ಯಾವುದು ಕೇಳಿದರೆ ಅದಕ್ಕೆ ಯೋಗ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು. ಹಾಗಾಗಿ ಯೋಗದ ಮುಖಾಂತರ ಮನುಷ್ಯ ಸಹಜ ಸ್ಥಿತಿಯಿಂದ ಎತ್ತರಕ್ಕೆ ಇರಬಹುದು. ಇದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಉದಾಹರಣೆ ಬೇರೆ ಯಾರು ಬೇಡ. ದಿನದ 24 ಗಂಟೆಯಲ್ಲಿ 18 ಗಂಟೆಗಳ ಕಾಲ ನಿರಂತರವಾಗಿ ಚಟುವಟಿಕೆಯಿಂದ ಕಳೆದ 24 ವರ್ಷದ ಅಧಿಕಾರದ ಅವಧಿಯಲ್ಲಿ ಒಂದೇ ಒಂದು ರೋಗವನ್ನು ಕಾಣದೇ ಇರತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಈ ದೇಶ ಕಂಡಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಯೋಗದ ಮುಖಾಂತರವಾಗಿ ಮನುಷ್ಯ ಹೇಗಿರಬಹುದು ಅನ್ನೋದಕ್ಕೆ ಒಂದು ಒಳ್ಳೆಯ ಸಾಧನವು. ಹಾಗಾಗಿ ಹೇಳಿದೆ, ಯೋಗ ಇಂತಹ ಶ್ರೇಷ್ಠವಾಗಿರ್ತಕ್ಕಂಥದ್ದನ್ನು ಮನುಷ್ಯನಿಗೆ ಕೊಡ್ತದೆ. ಅದೇ ರೀತಿಯಲ್ಲಿ ದೇಹದ ಇವತ್ತೆಲ್ಲರೂ ಸಹಜವಾಗಿರ್ತಕ್ಕಂಥ ಟೆನ್ಷನಲ್ಲೂ ದಡುತಿ ಆಗ್ತಾರೆ, ಆಹಾರದ ಪದ್ಧತಿಯಿಂದಲೂ ದಡುತಿ ಆಗ್ತಾರೆ. ಆದರೆ ಅದರ ನಿಯಂತ್ರಣಕ್ಕೆ ಬಹಳ ಒಳ್ಳೆಯದು ಜಿಮ್. ಹಾಗಾಗಿ ಜಿಮ್ ಇರತಕ್ಕಂಥದ್ರಲ್ಲಿ ನಮ್ಮ ದೇಹದ ಹಿಡಿತವನ್ನು ಸಾಧಿಸ್ಬೋದು. ಮನಸ್ಸಿನ ಹಿಡಿತವನ್ನು ಯೋಗದಲ್ಲಿ ಸಾಧಿಸ್ಬೋದು, ದೇಹದ ಹಿಡಿತವನ್ನು ಜಿಮ್ಮಿನಲ್ಲಿ ಸಾಧಿಸ್ಬೋದು. ಹಾಗಾಗಿ ಜಿಮ್ಮು ಮತ್ತು ಯೋಗ ಎರಡನ್ನೂ ಇಟ್ಟುಕೊಂಡು ಇವತ್ತು ಸ್ವಾತಿಯವರು ಒಂದು ಸುಂದರವಾಗಿರತಕ್ಕಂತಹ ಒಂದು ಕೊಡುಗೆಯನ್ನು ಪುತ್ತೂರಿನ ಜನತೆಗೆ ಕೊಟ್ಟಿದ್ದಾರೆ. ಅದಕ್ಕೆ ಅಭಿವಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಬಹಳ ಒಳ್ಳೆಯ ಕಾರ್ಯ. ಕಳೆದ 3 ವರ್ಷಗಳಿಂದ ಮುಳಿಯಾದ ಸಂಸ್ಥೆಯಲ್ಲಿ ಪ್ರಾಧ್ಯಾಪಿಕೆಯಾಗಿ ಅಲ್ಲಿ ಶಿಕ್ಷಣವನ್ನು ಕೊಟ್ಟು 10 ಜನರನ್ನು ಈ ರೀತಿಯಲ್ಲಿ ತಯಾರು ಮಾಡಿ ಇವತ್ತು ತನ್ನದೇ ಆಗಿರ್ತಕ್ಕಂಥ ಸ್ವಂತ ಉದ್ದಿಮೆಯನ್ನು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಆ ಸ್ವಂತ ಉದ್ದಿಮೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಮುಳಿಯದವರು ಆಶೀರ್ವಾದ ಮಾಡಿದಾಗ ಹೇಳಿದರು. ತನ್ನದೇ ಸಂಸ್ಥೆಯಲ್ಲಿ 3 ವರ್ಷಗಳ ಕಾಲ ಕೆಲಸ ಮಾಡಿ ಇವತ್ತು ಸ್ವಂತದ್ದು ಮಾಡ್ತೇನೆ ಅಂತ ಹೇಳಿದಾಗ ಬೆಂಬಲವಾಗಿ ನಿಂತಿದ್ದಾರೆ ಅವರು. ಅದರ ಜೊತೆಗೆ ಇವತ್ತು ಸ್ವಾತಿಯವರು ಪುತ್ತೂರಿಗೆ ಅವಶ್ಯಕತೆ ಇದೆ, 1 ಇದ್ರೆ ಸಾಲದು 2 ಇರಬೇಕು ಅನ್ನತಕ್ಕಂಥ ಇಚ್ಛೆ ಒಂದು ಕಡೆ ಇದ್ರೆ, ಇವತ್ತು ಯುವ ಉದ್ಯಮಿಯಾಗಿ ಬೆಳೆದಿರ್ತಕ್ಕಂಥ ಅಪೇಕ್ಷೆಗಳು ಸಾಧಕಿ ಆಗಬೇಕಾದ್ರೆ ಅವರಲ್ಲಿರ್ತಕ್ಕಂಥ ಗುರಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಇರಬೇಕು. ಅಬ್ದುಲ್ ಕಲಾಂ ಅದನ್ನು ಹೇಳ್ತಾರೆ, ರಾತ್ರಿ ಕನಸು ಕಾಣೋದು ದೊಡ್ಡದಲ್ಲ, ಹಗಲು ಕನಸು ಕಂಡು ಅದೊಂದು ಗುರಿಯೆಡೆಗೆ ಹೋಗುವಂಥದ್ದು ಶ್ರೇಷ್ಠವಾಗಿರ್ತಕ್ಕಂಥ. ಇವತ್ತು ಸ್ವಾತಿ ಹಗಲು ಕನಸು ಕಂಡು ಅದನ್ನು ಸಾಧನೆ ಮಾಡೋದಕ್ಕೆ ಒಬ್ಬ ಸಾಧಕಿ ಎತ್ತರಕ್ಕೆ ಇರೋದಕ್ಕೆ ಪ್ರಯತ್ನಗಳನ್ನು ಮಾಡಿದ್ದಾರೆ. ಯೋಗದಲ್ಲಿ MSc ಮಾಡಿ ಇವತ್ತು ಅದರ ಮುಖಾಂತರವಾಗಿ ಯೋಗ ಥೆರಪಿ ಬೇರೆ ಬೇರೆ ರೀತಿಯ ಶಿಕ್ಷಣಗಳನ್ನು ಪಡೆದು 10 ವಿದ್ಯಾರ್ಥಿಗಳಿಗೆ ಈ ದಾರಿಯನ್ನು ಕೊಡಬೇಕು ಮತ್ತು ಇಲ್ಲಿ ತಯಾರು ಮಾಡಬೇಕು ಅನ್ನತಕ್ಕಂಥ ಇಚ್ಛೆಯಿಂದ ಇವತ್ತು ಸ್ವಾತಿ ಆಕೃತಿ ವೆಲ್ನೆಸ್ ಸೆಂಟರನ್ನು ಪುತ್ತೂರಲ್ಲಿ ಮಾಡಿದ್ದಾರೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಕೃಷ್ಣ ಕಾಮತ್ರು ಬಹಳ ದೊಡ್ಡ ಉದ್ಯಮಿಗಳು ಮತ್ತು ದಾನಿಗಳು ಮತ್ತು ಸಾಮಾಜಿಕ ಚಿಂತಕರು. ಅವ್ರದೇ ಕಟ್ಟಡ, ಅವರ ಆಶೀರ್ವಾದ ಇದ್ದರೆ ಅವರಾಗಿ ಎಲ್ಲರಾಗ್ತಾರೆ. ನಾನು ಕಂಡುಕೊಂಡಿದ್ದೇನೆ. ಸುಳ್ಯದಿಂದ ಬಹಳಷ್ಟು ವರ್ಷಗಳನ್ನು ಅವ್ರಂಗೆ ಕಾಣ್ತಾ ಇದ್ದೇನೆ. ಅವ್ರ ಬಿಲ್ಡಿಂಗಲ್ಲಿ ಯಾರ್ಯಾರು ವ್ಯಾಪಾರ ಪ್ರಾರಂಭ ಮಾಡಿದ್ರೆ ಕೃಷ್ಣ ಕಾಮತ್ರಾಗಿ ಎಲ್ಲರೇ ಎತ್ತರಕ್ಕೆ ಹೋಗಿದ್ದಾರೆ. ಹೇಳಿದ್ರೆ ಅವರ ಹೃದಯ ಶ್ರೀಮಂತಿಕೆ ಅಂತದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಅವ್ರ ಹೃದಯ ಇರತಕ್ಕಂಥವ್ರು, ಭಾಳ ಒಳ್ಳೆಯ ವ್ಯಕ್ತಿ ಅವರು. ನಿನ್ನೆ ನಾನು ಅವ್ರದೇ ಒಂದು ಕಟ್ಟಡದಲ್ಲಿ ಜಾಗದಲ್ಲಿ ಬಯಲು ಕ್ರೀಡಾಂಗಣವನ್ನು ಮಾಡಿದ್ದಾರೆ ಸುಳ್ಯದ ಜನರಿಗೆ ಅವಕಾಶಕ್ಕೋಸ್ಕರ. ಅದನ್ನು ಉದ್ಘಾಟನೆ ಮಾಡಿ ಬಂದೆ. 1 ತಿಂಗಳ ಹಿಂದೆ ಒಂದು ಹೋಟೆಲ್ ಓಪನ್ ಮಾಡಿದ್ರು. ಇವತ್ತು ಹೋಟೆಲು ಸುಳ್ಯದಲ್ಲಿ ಬಹಳ ದೊಡ್ಡದಾಗಿರ್ತಕ್ಕಂಥ ರಸಪಾಕ ಅನ್ನತಕ್ಕಂಥದ್ರಲ್ಲಿ ಖ್ಯಾತಿಯನ್ನು ಪಡೆದಿದೆ. ಹೇಳಿದ್ರೆ ಅಂತಹ ಒಳ್ಳೆಯ ಒಬ್ಬ ಉದ್ಯಮಿಯ ಕಟ್ಟಡದಲ್ಲಿ ನೀವಿವತ್ತು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿದೆ. ಇದು ಪುತ್ತೂರಿನ ಜನತೆಗೆ ಅವಶ್ಯಕತೆ ಇದೆ. ಜನತೆ ನಿಮಗೆ ಸಹಕಾರಗಳನ್ನು ಕೊಡುವಂತಾಗಲಿ. ಯಾಕೆಂದರೆ ನಿಮ್ಮ ಇಲ್ಲಿರ್ತಕ್ಕಂಥ ಸಹಕಾರದಿಂದ, ನಿಮ್ಮ ಕಾರ್ಯದಿಂದ ಇನ್ನಷ್ಟು ಇದು ವಿಸ್ತಾರ ಆಗಲಿ, ಬೆಳೀಲಿ ಅಂತ ಶುಭವನ್ನು ಹಾರೈಸ್ತಾ ಇವತ್ತು ಯೋಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದೆ. ಯೋಗವನ್ನು ಇವತ್ತು ಜಗತ್ತಿನಲ್ಲಿ ನೆಚ್ಚಿಕೊಳ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ಯೋಗ ದಿನಾಚರಣೆಯನ್ನು ರಚನೆ ಮಾಡೋದರ ಮುಖಾಂತರವಾಗಿ ಯೋಗದ ಮಹತ್ವವನ್ನು ಜಗತ್ತಿಗೆ ತಿಳಿಸಿದ ಕಾರಣಕ್ಕೋಸ್ಕರ ಇವತ್ತು ಜಗತ್ತಿನಲ್ಲಿ ಇದಕ್ಕೆ ಹೆಚ್ಚು ಆಕರ್ಷಣೆಗಳಿದ್ದಾವೆ. ಹಾಗಾಗಿ ಪುತ್ತೂರಿನ ಜನತೆಯ ಒಂದು ಆಕರ್ಷಣೆಯ ಕೇಂದ್ರವಾಗಿ ಪುತ್ತೂರಿನ ಜನತೆಯ ಎಲ್ಲ
ಇಂತಹ ಸಮಸ್ಯೆಗಳಿರ್ತಕ್ಕಂಥ ಪರಿಹಾರದ ಒಂದು ಕೇಂದ್ರವಾಗಿ ಸ್ವಾತಿ ಆಕೃತಿ ವೆಲ್ನೆಸ್ ಸೆಂಟರ್ ಬೆಳಗಲಿ ಅಂತ ಹಾರೈಸ್ತಾ ನಿಮಗೆ ಮತ್ತೊಮ್ಮೆ ಶುಭವನ್ನು ಹಾರೈಸಿ ಭಗವಂತ ನಾನು ನಂಬಿರುವ ಕಟೀಲು ದುರ್ಗಾ ಮಾತೆ ನಿಮ್ಮನ್ನು ಎತ್ತರಕ್ಕೇರಿಸಲಿ. ಇನ್ನೂ 10 ಉದ್ಯಮಶೀಲತೆಗಳನ್ನು ಮಾಡಿ ಅದನ್ನು ಉದ್ಘಾಟನೆ ಮಾಡತಕ್ಕಂಥ ಭಾಗ್ಯ ನಮಗೇ ಬರಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತೇವೆ. ಧನ್ಯವಾದಗಳು ಸರ್, ಬಹಳಷ್ಟು ಸೊಗಸಾಗಿರುವಂತಹ ಮಾತುಗಳು. ಧನ್ಯವಾದಗಳನ್ನ ಹೇಳ್ತಾ ಮುಂದೆ ನಮ್ಮ ವೇದಿಕೆ ಮೇಲೆ ಆಸನವನ್ನು ಸ್ವೀಕರಿಸಿರುವಂತವರು ಇವತ್ತಿನ ವೆಲ್ನೆಸ್ ಫಿಟ್ನೆಸ್ ಹೊಸ ಸೆಂಟರ್ಗೆ ಇವೆಲ್ಲರೂ ಬಂದಿದ್ರೆ ಒಂದು ಧೈರ್ಯ ಇದ್ದ ಹಾಗೆ. ಕಾರಣ ಇಷ್ಟೇ, ನಮ್ಮ ವೇದಿಕೆಯಲ್ಲಿ ಆಸನವನ್ನು ಸ್ವೀಕರಿಸಿರುವಂತವರು ವೈದ್ಯರು ಡಾಕ್ಟರ್ ಪ್ರಶಾಂತ್ ಜಾನ ಸರ್. ಅವರ ಮಾತುಗಳಿಗೆ ಆಹ್ವಾನಿಸುವ ಮುನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ಬೇಕಾಗಿದ್ದ ಅಶೋಕ್ ಕುಮಾರ್ ರೈ ಸರ್, ಮಾನ್ಯ ಶಾಸಕರು ಕೂಡ ಆಗಮಿಸ್ತಾ ಇದ್ದಾರೆ. ಅವರನ್ನ ಕೆಲವೇ ಕ್ಷಣಗಳಲ್ಲಿ ನಾವು ಇತ್ತ ಕಡೆ ಸ್ವಾಗತಿಸುವವರಿದ್ದೇವೆ. ಹಾಗಾಗಿ ಈಗ ಮಾತಿನ ಮಂಟಪಕ್ಕೆ ಸ್ವಾಗತಿಸ್ತಾ ಇರುವಂತದ್ದು ನಮ್ಮ ಡಾಕ್ಟರ್ ಪ್ರಶಾಂತ್ ಜಾನ ಸರ್ ಅನ್ನ, ಪ್ರೊಪ್ರಿಯೇಟರ್ ಅಂಡ್ ಮೆಡಿಕಲ್ ಡೈರೆಕ್ಟರ್ ವೈದ್ಯರಸ್ ಆಯುರ್ವೇದ ಹಾಸ್ಪಿಟಲ್ ದರ್ಬೆ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲೆ ಇರುವಂಥ ಗಣ್ಯರು ನಳಿನ್ ಕುಮಾರ್ ಕಟೀಲ್ ರವರೇ, ಕಾಮತ್ ರವರೇ, ಸ್ವಾತಿ ಮೇಡಮ್ ಮತ್ತು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ತೆ. ವೈದ್ಯರ್ಸ್ ಆಯುರ್ವೇದ ಆಸ್ಪತ್ರೆ ಅಂಥೇಳಿ ನಮ್ಮದೊಂದು ಸಣ್ಣ ಆಸ್ಪತ್ರೆ ಪುತ್ತೂರಿನ ದರ್ಬೆನಲ್ಲಿ. ನಾನು ವೃತ್ತಿ ಶುರು ಮಾಡುವಾಗ ಒಬ್ಬ ಆಯುರ್ವೇದ ಡಾಕ್ಟ್ರು ಆಫ್ಟರ್ ಆಲ್ ಏನು ತಾನೇ ಮಾಡಬಹುದು ಅಂತ ಹೇಳಿದರು. ಈಗ ಇವತ್ತಿನ ದಿನ ಹೆಚ್ಚು ಕಮ್ಮಿ 25 ದೇಶದಿಂದ ನಮ್ಮಲ್ಲಿ ಪೇಷಂಟ್ಸ್ ಬರ್ತಾ ಇದ್ದಾರೆ ಬೇರೆ ಬೇರೆ ಕಾಯಿಲೆಗಳಿಗೆ. ಇಂಥ ಕಾಯಿಲೆಗಳಿಗೆ ನಮ್ಮಲ್ಲಿ ಬೇರೆ ಬೇರೆ ಚಿಕಿತ್ಸೆ ಕೊಡಲಿಕ್ಕೆ ಅನುಗುಣವಾಗಿ ಯೋಗ ಕೂಡ ಒಂದು ಮಾಧ್ಯಮ. ಅದರಲ್ಲಿ ವೃತ್ತಿ ಶುರು ಮಾಡಿದಂಥ ಸ್ವಾತಿ ಮೇಡಮ್ ಯೋಗದಲ್ಲಿ ಏನು ಯೋಗ ಕಲಿಸಿಕೊಡೋದು ಅಷ್ಟೇ ಅಲ್ವಾ ಅಂತ ಜನರಿಗೆ ಅಭಿಪ್ರಾಯ ಇರೋ ಸಮಯದಲ್ಲಿ ಅದಕ್ಕೂ ಮೀರಿ ನಾವು ಜನರಿಗೆ ಇನ್ನೂ ಬಹಳಷ್ಟು ಅವಕಾಶಗಳನ್ನು ಮಾಡಿಕೊಡ್ಬೋದು. ಆರೋಗ್ಯಕ್ಕೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರ ಏಳಿಗೆಗೆ ಅನುಕೂಲತೆ ಮಾಡಿಕೊಡಬಹುದು ಅಂತ ಇವತ್ತಿನ ದಿನ ಸ್ವಾತಿ ಆಕೃತಿ ವೆಲ್ನೆಸ್ ಶುರುವಾಗಿರೋದು ಭಾಳ ಹೆಮ್ಮೆಯ ವಿಷಯ. ಇದು ಇವತ್ತು ಪುತ್ತೂರಿನಲ್ಲಿ ಒಂದು ವಿಶಿಷ್ಟವಾದ ಒಂದು ಸಂಸ್ಥೆಯಾಗಿ ಶುರುವಾಗ್ತಾ ಇದೆ. ಆದರೆ ಖಂಡಿತವಾಗಿಯೂ ಬರೆದಿಟ್ಕೊಳ್ಳಿ, ನೆನಪಿಟ್ಕೊಳ್ಳಿ, ಇದು ಶುರು ಮಾತ್ರ. ಇನ್ನೂ ಬಹಳಷ್ಟು ಮಟ್ಟಿಗೆ ಸ್ವಾತಿ ಮತ್ತು ಸ್ವಾತಿ ಆಕೃತಿ ವೆಲ್ನೆಸ್ ಸಂಸ್ಥೆ ಬೆಳವಣಿಗೆ ಕಾಣಲಿದೆ ಅನ್ನೋದು ನನ್ನ ನಂಬಿಕೆ, ನನ್ನ ಧೈರ್ಯ. ಇದಕ್ಕೆ ಪುತ್ತೂರಿನಲ್ಲೇ ಬೇರೆ ಭಾಗದಲ್ಲಿ ಬ್ರಾಂಚಸ್ ಕೂಡ ಓಪನ್ ಆಗಿ ದಕ್ಷಿಣ ಕನ್ನಡದಲ್ಲಿ ಹಲವು ಭಾಗಗಳಲ್ಲಿ ಓಪನ್ ಮಾಡಿ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಒಂದು ಹೆಸರು ಮಾಡಿಕೊಳ್ಳಲಿಕ್ಕೆ, ಒಂದು ಅವರ ವಿಶಿಷ್ಟ ಜ್ಞಾನವನ್ನು ಹರಡಲಿಕ್ಕೆ ಅವಕಾಶ ಆಗ್ತಾ ಇದೆ ಅನ್ನೋದು ನನ್ನ ನಂಬಿಕೆ. ಆಗಲಿ ಅಂತ ಹರಿಸ್ತಾ ಇದ್ದೇನೆ, ಬಯಸ್ತಾ ಇದ್ದೇನೆ. ಬೆಸ್ಟ್ ವಿಶಸ್ ಆಲ್ವೇಸ್. ಮಾತುಗಳಿಗಾಗಿ, ಶುಭ ಹಾರೈಕೆಗಳಿಗಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಮುಂದೆ ನಮ್ಮ ವೇದಿಕೆಯಲ್ಲಿ ಆಸನವನ್ನ ಸ್ವೀಕರಿಸಿ ನಮ್ಮ ವೇದಿಕೆಯ ಚಂದವನ್ನ ಇಮ್ಮಡಿಗೊಳಿಸಿರುವಂತವರು ಕೆ ಕೃಷ್ಣ ಕಾಮತ್ ಸರ್, SGK ಫರ್ನಿಚರ್ ಮಾಲೀಕರು, ಅದರ ಜೊತೆಗೆ ಈ ಮಳಿಗೆಯ ಮಾಲೀಕರು ಕೂಡ, ಅದರ ಜೊತೆಗೆ ನಮ್ಮೆಲ್ಲರೂ ವೆಲ್ ವಿಶರ್. ಸರ್, ತಾವು ಮಾತುಗಳನ್ನು ಆಡಬೇಕು ಅನ್ನೋದು ನಮ್ಮ ಮನವಿ. ಗ್ರಾಮದೇವರು ಹಾಗೂ ಪುತ್ತೂರಿನ ಎಲ್ಲರೂ ನಂಬಿ ಬರುವ ಮಾಲಿಂಗೇಶ್ವರನಿಗೂ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ವೇದಿಕೆ ಮೇಲೆ ಇರುವ ಎಲ್ಲ ಹಿರಿಯರು ಹಾಗೂ ಬಂದು ಸೇರಿರುವ ಎಲ್ಲರನ್ನು ವಂದಿಸ್ತಾ, ಈ ಕಟ್ಟಣದಲ್ಲಿ ಸ್ಥಳ ಖಾಲಿಯಾದಾಗೆ ಯಾರು ಬರ್ತಾರೆ, ನಮ್ಮ ಬಂದಲ್ಲಿ ಅವರಿಗೆ ಚೆನ್ನಾಗಿ ಆಗ್ತದೆ ಅಂತ ಹೇಳಿದರೆ 3 ವರ್ಷದ ಮೊದಲು ಸ್ವಾತಿಯವರ ಅಣ್ಣವರು ಬಂದು ಅವರ ವ್ಯವಹಾರವನ್ನು ಇದರಲ್ಲಿ ಪ್ರಾರಂಭ ಮಾಡಿದರು. ಹಾಗೆ ಮೇಲೆ ಖಾಲಿಯಾದ ಕೂಡಲೇ ನಮಗೆ ನಮ್ಮ ತಂಗಿಯವರು ಇದು ಮಾಡ್ತಾರೆ, ಒಂದು ಸ್ಥಳ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಹೇಳಿದರು. ವ್ಯಾಪಾರ ದೃಷ್ಟಿಯಲ್ಲೂ ಒಂದು ಸಂಸ್ಥೆ ಹೊಸ ಸಣ್ಣ ಪ್ರಾಯದವರು ಯುವದವರು ಈ ಕೆಲಸ ಮಾಡುವುದಕ್ಕೆ ನಮ್ಮ ಪ್ರೋತ್ಸಾಹ ಬೇಕು ಅಂತೇಳಿ ಭಾವನೆ ಮಾಡಿಸಿ ಅವರಿಗೆ ಎಲ್ಲ ರೀತಿಯ ಸಹಕಾರ ಮಾಡಿಕೊಡ್ತೇನೆ ಅಂತೇಳಿ ಅವರು ಬಂದು ನಮ್ಮಲ್ಲಿ ಸೇರಿದ್ದಾರೆ. ಅವರಿಗೆ ಖಂಡಿತವಾಗಿಯೂ ಮಾಲಿಂಗೇಶ್ವರ ದೇವರು ಅವರಿಗೆ ಆಶೀರ್ವಾದ ಮಾಡಿ ಅವರ ಎಲ್ಲ ಇದನ್ನು ಅವರನ್ನು ದೇವರು ನೆರವೇರಿಸಿಕೊಟ್ಟು ಅವರಿಗೆ ಒಳ್ಳೆ ಶುಭವಾಗಲಿ. ಹಾಗೂ ಪುತ್ತೂರಿನ ಜನರು ಅವರಿಗೆ ಎಲ್ಲರಿಗೂ ಸಹಕಾರ ಮಾಡಿ ಅವರಿಗೆ ಪ್ರೋತ್ಸಾಹ ಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ನನ್ನ ಶುಭ ವಂದನೆಗಳು. ಶುಭ ಹಾರೈಕೆಗೆ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆಯಲ್ಲಿ ಆಸನವನ್ನ ಸ್ವೀಕರಿಸಿರುವ ಮತ್ತೋರ್ವ ಅತಿಥಿಗಳು ಶ್ರೀಯುತ ಉಮೇಶ್ ಕೆ ಸರ್, ಪುತ್ತೂರು ಶ್ರೀ ಅಮೃತ ಗ್ರೂಪ್ನ
ಆಂಟ್ರಪ್ರಿನರ್, ಅದರ ಜೊತೆಗೆ ಕ್ಷತ್ರಿಯ ಸೌಹಾರ್ದ ಸಹಕಾರಿ ನಿಯಮಿತ ಪುತ್ತೂರಿನ ಅಧ್ಯಕ್ಷರು. ಇದಕ್ಕಿಂತ ಮಿಗಿಲಾಗಿ ನಮ್ಮೆಲ್ಲರನ್ನ ಪ್ರತಿ ಬಾರಿ ಪ್ರೀತಿಯಿಂದ ಮಾತನಾಡಿಸಿ ಪ್ರೋತ್ಸಾಹವನ್ನು ಕೊಡುವಂತಹ ಮೇರು ವ್ಯಕ್ತಿತ್ವ. ಎಲ್ಲಿ ನಿಸ್ವಾರ್ಥ ಇರುತ್ತೋ, ಯಾವುದೇ ಸ್ವಾರ್ಥ ಇಲ್ಲದೆ ಪ್ರತಿಯೊಬ್ರು ಬೆಳಿಬೇಕು ಅಂತ ಬಯಸ್ತಾರಲ್ಲ, ಅಂಥವ್ರು ಸಿಗೋದು ಬಹಳ ಕಡಿಮೆ. ಆದ್ರೆ ನಮಗ್ ಸಿಕ್ಕಿದ್ದಾರೆ ಅನ್ನೋದು ನಮ್ಮ ಸೌಭಾಗ್ಯ. ಉಮೇಶ್ ಸರ್, ತಾವು ಮಾತನಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮ, ಶ್ರೀ ಮಹಾಲಿಂಗೇಶ್ವರ ನಮ. ನಾನು ಈ ಮಾತು ಹೇಳುವಾಗಲೇ ನಿಮಗೆ ಗೊತ್ತಾಗ್ಬೋದು. ಯಾಕಂತ ಹೇಳಿದ್ರೆ ಓಂ ಶ್ರೀ ಮಂಜುನಾಥಾಯ ಅಂತ ಹೇಳಿದರೆ ನಾವು ಗ್ರಾಮಾಭಿವೃದ್ಧಿಯಿಂದ ಬೆಳೆದುವಂಥದ್ದು. ಇಲ್ಲಿ ಸಾಜಾರಿದ್ದಾರೆ, ನಳಿನ್ರು, ನಾವು ನಿಜವಾಗಿ ತುಂಬ ಹಿಂದೆ ಆತ್ಮೀಯರಾದರೆ ನಾನು ಅವರ ಎದುರಿಗೆ ಬಿದ್ದು ಕೆಲಸ ಮಾಡಿ ಸ್ವಲ್ಪ ಕಮ್ಮಿ ಸರ್ ನೋಟಿಗೆ. ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇಷ್ಟಕನ್ಯಾಸ ಮಾಡುವಾಗ ಆ ಸ್ಟೇಜಿನ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡಿದ್ದೆವು. ನಮ್ಮ ಉದ್ದೇಶ ಇಷ್ಟೇ, ಏನಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಒಂದು ವ್ಯವಸ್ಥೆ ಇತ್ತು, ಯಾರು ದುಡ್ಡಿತ್ತೋ ಅವರು ಮಾತ್ರ ಬೆಳೆಯುವಂಥ ಪರಿಸ್ಥಿತಿಯಲ್ಲಿತ್ತು. ನಾನು ಯಾವತ್ತೂ ಒಂದು ವಿಷಯ ಹೇಳೋದು, ನಾನು ಝೀರೋದಲ್ಲಿದ್ದ ಸರ್, ಅದು ನಮ್ಮ ಸಾಜರಿಗೆ ಖಂಡಿತ ಗೊತ್ತು. ಆದರೆ ನಮ್ಮ ಪೂಜ್ಯರು ಹಾಕಿಕೊಟ್ಟ ಪಂಕ್ತಿಯಲ್ಲಿ ನಾನು ಬೆಳೆದು ಬಂದವ. ಯಾಕೆಂದರೆ ನಾವು ಎಲ್ಲವನ್ನು ಪೂಜ್ಯರಿಗೆ ಸಮರ್ಪಣಾ ಭಾವದಲ್ಲಿ ಎಲ್ಲ ವಿಷಯಗಳನ್ನು ಹೇಳೋದು ಅಂತ ಉಂಟು. ಆಗ ಅಲ್ಲಿಂದ ಏನೆಲ್ಲ ನಿರ್ದೇಶನಗಳು ಸಿಕ್ಕಿತೋ ಅದೆಲ್ಲವನ್ನು ಬಳಕೆ ಮಾಡಿ ಇವತ್ತು ನಾನೊಬ್ಬ ಶ್ರೀಮಂತನಾಗಿ ಬೆಳೀತಾ ಇದ್ದೇನೆ ಅಂತ ಹೇಳ್ಬೋದು. ಆದರೆ ನನಗೆ ಆಸೆ ಏನಂತ ಹೇಳಿದ್ರೆ ನಮ್ಮೊಟ್ಟಿಗೆ ಇರುವವರೆಲ್ಲ ಬೆಳಿಬೇಕು. ಯಾಕಂದರೆ ಸಮಾಜ ಒಳ್ಳೇದಾಗಬೇಕಾದ್ರೆ ನಾವು ಅವರ ಒಳ್ಳೆತನಕ್ಕೆ ಸಹ ನಾವು ಬೆಲೆ ಕೊಡುವಂಥದ್ದು ಹೋಗ್ಬೇಕು. ಒಬ್ಬನೇ ಬೆಳೀತಾ ಹೋದರೆ ಅದು ಸಮಾಜ ಆಗೋದಿಲ್ಲ, ಕಷ್ಟ ಅಂತ ಹೇಳೋದು ನಾನು ತಿಳ್ಕೊಂಡಂಥ ವಿಚಾರ. ಹಾಗೆ ಸ್ವಾತಿ ಅವರೊಮ್ಮೆ ಸಿಕ್ಕಿದಾಗ ನನ್ನ ಹತ್ರ ಕೇಳಿದರು, ಹೀಗೀಗ ಒಂದು ವ್ಯವಸ್ಥೆ ಉಂಟು ಅಂಕಲ್, ಹೇಗೆ ಮಾಡ್ಬೋದು ಅಂತ. ನಿಮಗೆ ಯಾವತ್ತು ಮನಸ್ಸಿಗೆ ಆ ಚಿಂತನೆ ಬಂತ ಅದು ಖಂಡಿತ ನೆರವೇರಿಸಲಿಕ್ಕೆ ತುಂಬ ಕಷ್ಟ ಇಲ್ಲ, ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ. ಅವರ ತಾಯಿಗೆ ತುಂಬ ದುಗುಡ, ಯಾಕಂತ ಹೇಳಿದ್ರೆ ಹೆದರಿಕೆ, ಮಗಳು ಪುತ್ತೂರಲ್ಲಿ ಹೋಗಿ ಏನಾದರೂ ಕೈ ಸುಟ್ಕೊಂಡ್ರೆ ಅಂತ. ನಾನು ಅವರ ಹತ್ರ ಹೇಳಿದೆ, ನೀವೇನು ಚಿಂತೆ ಮಾಡಬೇಡಿ, ನಾವೆಲ್ಲ ಅವರೊಟ್ಟಿಗಿದ್ದೇವೆ, ಖಂಡಿತ ಅವರ ಆಸೆಯನ್ನು ನೆರವೇರಿಸುವಂಥ ಜವಾಬ್ದಾರಿಯಲ್ಲಿ ನಾವು ನಿಂತುಕೊಂಡು ಅವರಿಗೆ ಸಹಾಯ ಮಾಡುವ ಅಂತ. ಸಹಾಯ ಹೇಗೆ? ದುಡ್ಡೆಲ್ಲ ಮುಖ್ಯ, ಆ ಮಾನಸಿಕವಾಗಿ ನಾವು ಅವರಿಗೆ ದೃಢತೆಯನ್ನು ತುಂಬುವಂಥದ್ದು. ನನಗೆ ಗ್ರಾಮಾಭಿವೃದ್ಧಿ ಅದನ್ನು ತುಂಬಿಸಿದೆ, ನಾನು ಸಾಕಷ್ಟು ಎತ್ತರಕ್ಕೆ ಬೆಳೆದೇನೆ. ಹಾಗೆ ಕೃಷ್ಣ ಕಾಮತ್ರ ಅಂತ ಹೇಳ್ಬೇಕಂತಂದ್ರೆ ನಾನು ಕಂಡಂಥ ಅಭೂತಪೂರ್ವ ವ್ಯಕ್ತಿ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಬೆಳೆಯುವವನಿಗೆ ಸಹಕಾರ ಕೊಡೋದು ಅವರಷ್ಟು ರೀತಿಯಲ್ಲಿ ಯಾರಿಂದಲೂ ಸಾಧ್ಯ ಇಲ್ಲ. ನಾನೊಂದು ಸರಿಸುಮಾರು 3 ವರ್ಷಗಳ ಹಿಂದೆ ಇಲ್ಲಿ ಒಂದು ಅಮೃತ್ ಡಿಸ್ಟ್ರಿಬ್ಯೂಟರ್ಸ್ ಅಂತ ಮಾಡಬೇಕಿತ್ತು. ಒಂದು ಒಳ್ಳೆಯ ಕಾಲಘಟ್ಟ ಆಗಿತ್ತು. ನನಗೆ ಬಿಲ್ಡಿಂಗಿನ ಅವಶ್ಯಕತೆ ಇತ್ತು. ಎಲ್ಲಿ ನೋಡಿದರೂ ನನ್ನ ಬಜೆಟ್ಗೆ ಸರಿಯಾಗುವಂತ ಕಾಣಲಿಲ್ಲ. ಅದು ಕೃಷ್ಣ ಕಾಮತ್ರನ್ನು ಇದೇ ವರದರಾಜರ ಅವರ ಮಗ ಅವರು ಸೂಚನೆ ಮಾಡಿಕೊಟ್ರು. ಮತ್ತೆ ನೋಡುವಾಗ ಕೃಷ್ಣ ಕಾಮತ್ರ ನನ್ನ ಭಾವನೆಗೆ ದನಿಗಳಾಗಿದ್ದರು ಅವರು. ಹಾಗೆ ಅಲ್ಲಿ ಹೋಗಿ ಅವರ ಹತ್ರ ಮುಖತಃ ಹೋಗಿ ಭೇಟಿಯಾಗಿ ಮಾತಾಡಿದಾಗ, ಇಲ್ಲ ನೀವು ಮಾಡಿ, ನಾನು ಆಗ ಬಾಡಿಗೆ ಮತ್ತೆ ಇಂಥ ಕೇಳಿದೆ, ಅದೇನು ಬೇಡ, 1 ವರ್ಷ ಕಾಲದ ಯಾವ ದನಿಗಳು ಇಲ್ಲ ಅಂತ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಸ್ವಾತಿಯವರಿಗೂ ಸಹ ಇದೇ ಮಾತನ್ನು ಹೇಳಿ ನಾವು ಮೊನ್ನೆ ಸಮೇತ ಹೋಗಿದ್ದೆವು. ಅವರ ಒಂದು ಶ್ರೀಮಂತಿಗೆ ಎಲ್ಲಿವರೆಗೆ ಅಂತೇಳಿ, ನೀವು ಬರಲಿಕ್ಕೆ ಹೋದ್ದೆ ಯಾಕೆ, ನೀವು ನನಗೊಂದು ಫೋನ್ ಮಾಡಿದರೆ ಸಾಕಲ್ಲ ಅಂತ. ನಾನು ಹೇಳುದು, ಇವತ್ತಿನ ಆಧುನಿಕ ಜಗತ್ತಲ್ಲಿ ಫೋನ್ ಖಂಡಿತ ಅನಿವಾರ್ಯ, ಆದರೆ ಎಲ್ಲಿ ನಾವು ಧರ್ಮ ಹಿರಿನೆಲೆ ಅದಕ್ಕೆ ಬೆಲೆ ಕೊಡ್ತಾ ಹೋದೇವೋ ಆಗ ನಾವು ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳೋದು ನಾವೇ ಒಂದು ಉದಾಹರಣೆ. ಹಾಗೆ ನಾನು ಸ್ವಾತಿಯವರಿಗೆ ಸಹ ಹೇಳಿದೆ, ನಾವು ಹೋಗಿ ಅವರನ್ನು ಮಾತಾಡಿಸಿ ಬರುವ ಅಂತ. ಹಾಗೆ ಇಂಥ ಧೀಮಂತ ವ್ಯಕ್ತಿಗಳು ಸಿಗುವುದು ಕಡಿಮೆ. ಹಾಗೆ ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ, ನಮಗೆ ನಳಿನ್ ಹತ್ರ ತುಂಬ ಪ್ರೀತಿ. ಯಾಕಂದ್ರೆ ಅವರ ಮಾತುಗಳನ್ನು ತುಂಬ ಫಾಲೋ ಮಾಡ್ತಾ ಇದ್ದದ್ದು ಮೊದಲಿಂದಲೂ. ಹಾಗೆ ಒಳ್ಳೆ ವಾಗ್ಮಿ ಅವರು. ನನಗೆ ತುಂಬ ಸಲ ಆಸೆ ಅವರಾಗೆ ಮಾತಾಡ್ಲಿಕ್ಕೆ ಕಲಿಬೇಕಂತ, ಅದಾಗಲಿಲ್ಲ. ಆದರೆ ಅವರನ್ನೊಂದು ಗೆಸ್ಟಾಗಿ ಕರ್ಕೊಂಡು ಬಂದು ನಾವು ಒಟ್ಟಿಗೆ ಕೂತ್ಕೊಳ್ಳೋ ಯೋಗ ಸಿಕ್ಕಿತ್ತು. ಇಜಿ ಇಂದು ಪೂರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಎಂಕ್ಲೆ ಟ್ರೈನಿಂಗ್ ಆಯ್ನ ಸರ್. ಪ್ರತಿ ಕಾರ್ಯಕ್ರಮಕ್ಕೆ ಧರ್ಮಸ್ಥಳದಾಗೆ ಇಂಕ್ಲು ಪೋಪ ಮಾಡಿದ್ರೆ ಇಂಕ್ಲು ಏರ್ ಬರ್ಬೇರೆ ಹಾಕ್ಲೇನ ಲೆದನ್ ಪೋಪನ ಜವಾಬ್ದಾರಿಲ್ಲ ಇಂಕ್ಲೆ ಮಂತೊಂದಿಲ್ಲ ಅಂಚಾತ್ ಆ ಶ್ರೀಮಂತಿಗೆ ಮನಸ್ಸಿಗೆ ನಿಜವಾದ ಇಂಕ್ಲೆ ಏಪಳ ಋಣಿ ಇನಿ ಎಂಕ್ಲೆ ಇಂಚಿನ ಇಂಕ್ಲೆಂಜಿ ಇರನ್ನು ಬತ್ತ ರಿಕ್ವೆಸ್ಟ್ ಮಂತ ಈ ರಾತ್ರಿ ಮಲ್ಲ ಪೊಸಿಷನ್ ಇತ್ತನಲ್ಲ ನಮ್ಮ ಬರ್ತದೆ ಈ ಒಂದು ಉದ್ಘಾಟನಾ ಸಮಾರಂಭ ಭಾಗ್ಯ ಐನ ಎಂಗ್ಲೆ ಮಾತೆಲ್ಲ ಅತ್ಯಂತ ಖುಷಿ ಆತನ ಸರ್. ಅಂಚನೆ ಈ ಮಾಲಿಂಗೇಶ್ವರ ಈರ್ನ ನನ್ನಲ್ಲ ಆ ವೃತ್ತಿ ಜೀವನೋಡು ಒಂಜಾತಿ ಎತ್ತರಾಗ ಪೋಡು ಎಂಗ್ ಭಾರಿ ಖುಷಿ ಆಯ್ನ ಪಂಡ ಈರನ್ ಲೆಪ್ಪಿಯರವತ್ ನಾನಿ ಸರ್. ಆ ಇಲ್ಲದ ಒಂಜಿ ಪೊಸಿಷನ್ ಆ ಡಿವೈನ್ ಫೀಲ್ ಅವು ಭಾರಿ ಖುಷಿ ಆದಿದೆ. ಹೆಂಗೆ ಬುಕ್ಕಲ್ಲಿ ಒಂದು ಅರ್ಧ ಗಂಟೆ ಕುಲ್ಗೆ ಅಂದಿತ್ತು. ಈ ನಾವೊಂಜಿ ಬದುಕೋದು ಜಂಜಾಟಲ್ಲ ಐಡ್ದ ಜಾಸ್ತಿ ಕುಲ್ಲೆ ಆದಿಜಿ ಬುಕ್ ಅಲ್ಪ ಪೋದಾಗ ಕೂಡಲೇ ಒಂಜಿ ಚಾದ ವ್ಯವಸ್ಥೆ ಮಾಡ್ತೀರಿ ಭಾರಿ ಬರಲ್ಲ ಚಾ ಬುಕ್ಕ ಒಂಜಿ ಚಕ್ಕಲಿಲ್ಲ ಕೊಡ್ದಿದ್ದಾರೆ ಅವ್ರು ನೆನಪೋಡು ಏಪಲ್ಲ ಸರ್. ಅವು ಪಾಪ್ಯುಲರ್ ತೋಜುಂಡು ನಮ್ಮ ಊರಿಗೆ ಜಾಸ್ತಿ ಸಪೋರ್ಟು ಬುಕ್ಕ ಏನು ಡೆವಲಪ್ಮೆಂಟ್ಗೆ ಬಗ್ಗೆ ಅತ್ಯಂತ ಉತ್ಸುಕತೆಯಲ್ಲಿ ತನ್ನ ಎಲ್ಲ ಕಾರ್ಯಕ್ಷಮತೆಯನ್ನು ನಮಗೆ ಕೊಟ್ಟಿದ್ದಾರೆ. ನಾವು ಯಾವತ್ತೂ ಅವರಿಗೆ ಆಭಾರಿಗಳು ಅಂತ ಹೇಳ್ತಾ, ಹಾಗೆ ಇವತ್ತಿನ ಸ್ವಾತಿ ಆಕೃತಿ ಆ ಸೆಂಟರ್ ಇದೆ, ಅದು ನಮ್ಮ ಬರೇ ಪುತ್ತೂರಿಗೆ ಸೀಮಿತ ಆಗದೆ ಇನ್ನಷ್ಟು ಕಡೆಗಳಲ್ಲಿ ವಿಸ್ತಾರವಾಗಿ ಬೆಳಿಬೇಕು ಅಂತ ಹೇಳೋದು ನಮ್ಮೆಲ್ಲರ ಆಶಯ. ಹಾಗೆ ತಮ್ಮೆಲ್ಲರ ಸಹಕಾರವನ್ನು, ಹಾಗೆ ಪುತ್ತೂರಿನ ಜನತೆ
ಪುತ್ತೂರಿನ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಪುತ್ತೂರಲ್ಲಿ ಇದ್ದವರು ಚಂದ ಬದುಕಿದ್ದಾರೆ, ಆದರೆ ಪುತ್ತೂರಿಗೆ ಬಂದವರನ್ನು ಅತ್ಯಂತ ವಿಜೃಂಭಣೆಯಿಂದ ಎತ್ತರಕ್ಕೆ ಏರಿಸಿ ಶ್ರೀಮಂತಿಗೆಯನ್ನು ಕೊಡುವಂಥದ್ದು ಆ ಮಹಾಲಿಂಗೇಶ್ವರ ದೇವರು. ಆ ದೇವರು ನಿಮಗೆಲ್ಲ ರೀತಿಯ ಸಹಕಾರವನ್ನು ಕೊಡಲಿ, ಆಶೀರ್ವಾದವನ್ನು ಕೊಡಲಿ ಅಂತ ಹೇಳ್ತಾ, ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಸ್ವಾತಿ ಆಕೃತಿ ತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು ನಮ್ಮ ಸ್ವಾತಿಯವರ ಗುರುಗಳು ಸಹ ಬಂದಿದ್ದಾರೆ. ಅದು ಅತ್ಯಂತ ಖುಷಿ. ಯಾವತ್ತು ನಾವು ಗುರುವಿಗೆ ಸಿರಬಾಗಿದಾಗ ಅದು ಅತ್ಯಂತ ಹೆಚ್ಚು ಎತ್ತರಕ್ಕೆ ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ಈ ಒಂದು ಸಂಸ್ಥೆಯನ್ನು ಬೆಳೆಸುವಂಥ ಏನು ಬಾರಕೀರ್ತಿ ಪುತ್ತೂರಿನ ಜನತೆಗೆ ಹಾಗೂ ಮಹಾಲಿಂಗೇಶ್ವರನಿಗೆ ಒಪ್ಪಿಸುತ್ತಾ ಅವರ ಸಂಸ್ಥೆ ಇನ್ನಷ್ಟು ಬೆಳಗಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಬಹಳ ಸೊಗಸಾಗಿರುವಂತಹ ಮಾತುಗಳು ಸರ್. ಇಂತಹ ಸ್ಫೂರ್ತಿದಾಯಕ ಮಾತುಗಳಿದ್ರೆ ಖಂಡಿತ ಪ್ರತಿಯೊಬ್ಬರಿಗೂ ಬೆಳೆಯುವಂತ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಧನ್ಯವಾದಗಳನ್ನ ಹೇಳ್ತಾ, ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು 5 ರಿಂದ 10 ನಿಮಿಷ ಮಾನ್ಯ ಶಾಸಕರು ಕೂಡ ಆಗಮಿಸುವವರಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿರುವಂತ ನಮ್ಮ ಅತಿಥಿಗಳ ಜೊತೆ ಸ್ವಲ್ಪ ಮಾತನಾಡುವ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಹೇಗಿದ್ರು ನಾವು 10 ನಿಮಿಷ ಈಗ ಕಾಯ್ಬೇಕು ಅನ್ನುವಂತಹ ಮನವಿ. ಮಾನ್ಯ ನಳಿನ್ ಕುಮಾರ್ ಕಟೀಲ್ ಸರ್, ತಮಗೆ ಧನ್ಯವಾದಗಳು. ಬರ್ತಾ ಇರಿ ಸರ್ ನಮ್ಮ ಸಂಸ್ಥೆಗೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಆಶಿಸ್ತೇವೆ. ದೀಪ ಪ್ರಜ್ವಲಿಸಿ ಒಂದು ಉದ್ಘಾಟನೆ ಮಾಡಿದ್ದೇವೆ ಸರ್, ಆದ್ರೆ ನಿಮ್ಗೋಸ್ಕರ ಇಕ್ವಿಪ್ಮೆಂಟ್ ಉದ್ಘಾಟನೆಗೆ ಕಾಯ್ತಾ ಇದ್ದೇವೆ ನಾವೆಲ್ಲರೂ ಕೂಡ. ನಂಗೊಂದು ಸಾಲು ಪ್ರತಿ ಬಾರಿ ನೆನಪಾಗುವಂಥದ್ದು: ನಿಂದಿಸಿದವರ ನಾಲಿಗೆಯಲ್ಲಿ ನಲಿದಾಡುವಂತೆ ಗೆಲ್ಲಬೇಕು, ಹೀಯಾಳಿಸಿದವರೇ ಸನ್ಮಾನಿಸುವಂತೆ ಗೆಲ್ಲಬೇಕು, ದೂರ ತಳ್ಳಿದವರು ಬಾಚಿ ತಬ್ಬಿಕೊಳ್ಳುವಂತೆ ಗೆಲ್ಲಬೇಕು, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ. ಎಷ್ಟೋ ಟೀಕೆಗಳು, ಎಷ್ಟೋ ಟಿಪ್ಪಣಿಗಳು, ಎಷ್ಟೋ ಎದುರಾಳಿಗಳು, ಎಲ್ಲರಿಗೂ ಕೂಡ ಪ್ರತಿಯೊಂದಕ್ಕೂ ಕೂಡ ತನ್ನ ಅಭಿವೃದ್ಧಿ ಕೆಲಸಗಳ ಮೂಲಕ ಉತ್ತರವನ್ನ ಕೊಟ್ಟವರು ನಮ್ಮ ಮಾನ್ಯ ಶಾಸಕರು. ಅಷ್ಟೇ ಅಲ್ಲ, ಕರಾವಳಿಗೆ ಮಾತ್ರ ಸೀಮಿತವಾಗಿದ್ದ ಕಂಬಳ ಇವತ್ತು ಬೆಂಗಳೂರಿಗೆ ವಿಸ್ತರಿಸಿದೆ. ಈ ಬಾರಿಯ ವಿಶೇಷ ಸೂಚನೆ ಎಲ್ರಿಗೂ ಗೊತ್ತಿರಬಹುದು, ಮುಂಬರುವ ದಸರಾ ಸಂದರ್ಭದಲ್ಲಿ ಮೈಸೂರಲ್ಲೂ ಕೂಡ ಕಂಬಳ ಆಗ್ಬೇಕು ಅಂತ. ಹಾಗಾದ್ರೆ ನಮ್ಮ ತುಳುನಾಡಿನ ಕಂಬಳ ಇವತ್ತು ಎಲ್ಲೆಡೆ ವಿಸ್ತರಿಸ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಶಾಸಕರು ಅಂತ. ಪುತ್ತೂರಿಂದ ಬಂದಿರುವಂತಹ ಈ ಮುತ್ತು ಇವತ್ತು ರಾಜ್ಯದೆಲ್ಲೆಡೆ ಹೆಸರನ್ನ ಗಳಿಸ್ಕೊಳ್ತಾ ಇದೆ. ತನ್ನ ಅಭಿವೃದ್ಧಿಯ ಕೆಲಸಗಳಿಂದ ನಮ್ಮ ಕಲೆಯನ್ನ ಎಲ್ಲೆಡೆ ಪ್ರಚಾರ ಪಡಿಸಿದ್ರಿಂದಾಗಿ ನಮಗೆ ಬಹಳ ಖುಷಿ. ಇವೆಲ್ಲ ಕಾರ್ಯಗಳಲ್ಲಿ ಕೈ ಜೋಡಿಸಿರುವಂತಹ, ಎಷ್ಟು ಬ್ಯುಸಿ ಇರಲಿ, ಆ ಎಲ್ಲ ಬ್ಯುಸಿಗಳ ಮಧ್ಯೆ ಕಾರ್ಯಕ್ರಮಗಳನ್ನು ಮಿಸ್ ಮಾಡೋದಿಲ್ಲ. ಪ್ರತಿ ಜಾಗಕ್ಕೂ ಭೇಟಿ ನೀಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸುವಂತಹ ಇಂಥ ಶಾಸಕರು ಸಿಕ್ಕಿದ್ದು ನಮ್ಮ ಪುಣ್ಯವಯ್ಯ ಅಂತ ಹೇಳ್ತಾ ಇದೀಗ ನೇರವಾಗಿ ತಮ್ಮನ್ನ ಮಾತುಗಳಿಗೆ ಆಹ್ವಾನಿಸ್ತಾ ಇದ್ದೇನೆ. ಸ್ವಾತಿ ಆಕೃತಿ ವೆಲ್ನೆಸ್ ಸೆಂಟರ್ ಪುತ್ತೂರಿನಲ್ಲಿ ಇವತ್ತು ಕಾರ್ಯಾರಂಭಗೊಳ್ಳಲಿದೆ. ಇದರ ಉದ್ಘಾಟನಾ ಸಮಾರಂಭದ ಸಭಾ ವೇದಿಕೆಯಲ್ಲಿರುವಂಥ ಉದ್ಯಮಿಗಳಾಗಿರುವಂಥ ಕೃಷ್ಣ ಕಾಮತ್ ಅವರೇ, ಇನ್ನೊಬ್ಬರು ಉದ್ಯಮಿಗಳಾದ ಉಮೇಶ್ ಅವರೇ, ಈ ವೆಲ್ನೆಸ್ ಸೆಂಟರಿನ ಮಾಲಕಿಯಾಗಿರುವಂಥ ಸ್ವಾತಿ ಬಿ ಶೆಟ್ಟಿ ಅವರೇ, ಚಂದ್ರಪ್ರಭಾ ಬಿ ಶೆಟ್ಟಿ ಅವರೇ, ಕೌಶಿಕ್ ಶೆಟ್ಟಿ ಅವರೇ, ಅನುಶ್ರೀಯಾ ಶೆಟ್ಟಿ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳೇ, ಇವತ್ತು ನಮ್ಮ ಸ್ವಾತಿಯವರು, ನಾನು ಕೂಡ ನನ್ನ ಅಮ್ಮನಿಗೆ ಕೂಡ ಅವರು ಯೋಗ ತರಬೇತಿಯನ್ನು ಕೊಟ್ಟಿದ್ದಾರೆ, ನನ್ನ ಹೆಂಡತಿಗೂ ಕೂಡ ಯೋಗ ತರಬೇತಿಯನ್ನು ಕೊಟ್ಟಿದ್ದಾರೆ. ನಾನು ಕೂಡ ಹಿಂದೆ ಪುತ್ತೂರಿನ ಜಿಮ್ಮಿಗೆ ಹೋಗುವಾಗ ಅವರು ಕೂಡ ಅವರಿಂದ ತರಬೇತಿಯನ್ನು ಪಡ್ಕೊಂಡಿದ್ದೇನೆ. ಒಬ್ಬರು ಹೆಣ್ಣು ಮಗಳು ಯಾವ ರೀತಿ ಒಬ್ಬ ಉದ್ಯಮವನ್ನು ಆರಂಭ ಮಾಡಲಿಕ್ಕೆ ಧೈರ್ಯ ಬೇಕಂತೆ, ಡ್ಯಾರಿಂಗ್ ಬೇಕಂತೆ. ಸ್ವಾತಿ ಇವತ್ತು ಧೈರ್ಯ ಮಾಡಿ ಒಂದು ಉದ್ಯಮವನ್ನು ಇಲ್ಲಿ ಆರಂಭ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಾವೆಲ್ಲ ಇಲ್ಲಿ ಸೇರಿದವರವರಿಗೆ ಸಹಕಾರವನ್ನು ಕೊಡುವಂಥ ಕೆಲಸಗಳು ಮಾಡಬೇಕು. ನನಗೆ ದಿವಸಾಲು ಬರಲಿಕ್ಕೆ ಆಗದೆ, ತಿಂಗಳಿಗೆ ಒಂದು 2-3 ಸಲ ಆದರೂ ನಿಮ್ಮ ಸೆಂಟರ್ಗೆ ಬರ್ತೇನೆ. ಹಾಗೆ ಆರೋಗ್ಯದ ಬಗ್ಗೆ ಕಾಳಜಿ ಕೂಡ ಭಾರಿ ಕಡಿಮೆ ನಮ್ಮ ಭಾಗದಲ್ಲಿ. ಶೈಕ್ಷಣಿಕವಾಗಿ ಪಾಠ ಮಾಡುವಾಗ ನಾನು ಯಾವಾಗಲೂ ಸರ್ಕಾರದ ಗಮನ ಸೆಳೀಲಿಕ್ಕೆ ಉಂಟು. ಪಾಠದಲ್ಲಿ ಎಲ್ಲರ ಬಗ್ಗೆ ಹೇಳ್ತಾರೆ. ಹಿಂದೆ ಯಾರೆಲ್ಲ ಈ ದೇಶಕ್ಕೆ, ರಾಜ್ಯಕ್ಕೆ ಮತ್ತು ಬೇರೆ ಬೇರೆ ವಲಯದಲ್ಲಿ ಸಾಧನೆ ಮಾಡುವುದನ್ನು ನಮ್ಮ ಪಠ್ಯ ಪುಸ್ತಕದಲ್ಲಿ ಸೇರಿಸ್ತಾರೆ. ಆದರೆ ಆರೋಗ್ಯದ ಬಗ್ಗೆ ಯಾವ ಪಠ್ಯ ಪುಸ್ತಕದಲ್ಲೂ ಕೂಡ ಇಲ್ಲ. ಮಕ್ಕಳಿಗೆ ಹೆಲ್ತ್ ಎಜುಕೇಷನ್ ಈಸ್ ವೆರಿ ಲೆಸ್. ಅಫ್ಕೋರ್ಸ್ ಯಾರಾದರೂ ಮೆಡಿಕಲ್ MBBS ಮಾಡುವವರಿಗೆ ಅವರಿಗೆ
ಅದರ ಅರಿವು ಬರುವಾಗ ಸೆಕೆಂಡ್ PUC ಆಗಿರ್ತದೆ, ಫಸ್ಟ್ ಇಯರ್ ಡಿಗ್ರಿ ಹೋಗುವಾಗ ಅವರಿಗೆ ಸಿಗ್ತದೆ. ನಾನು ಹೇಳುವಂಥದ್ದು ಚಿಕ್ಕದಿಂದಲೇ ಹೆಲ್ತ್ ಎಜುಕೇಷನ್ಗೆ ಸರ್ಕಾರ ಕೂಡ ಗಮನ ಕೊಡುವಂಥ ಕೆಲಸಗಳು ಮಾಡಬೇಕು. SSLCಯಿಂದ ಮೊದಲೇ ಅವರಿಗೆ ಪಠ್ಯ ಪುಸ್ತಕದಲ್ಲಿ ಒಂದು ಸಬ್ಜೆಕ್ಟನ್ನು ಸೇರಿಸುವ ಪ್ರಯತ್ನ ಕೂಡ ನಾವು ಮುಂದಿನ ದಿವಸಗಳಲ್ಲಿ ಮಾಡ್ತೇವೆ. ಎಷ್ಟೋ ಮಕ್ಕಳು ಇಲ್ಲಿ ಇದ್ದಾರೆ, ಆಹಾರ ಪದ್ಧತಿ ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಜನ ಆಹಾರ ಪದ್ಧತಿ ಗೊತ್ತಿಲ್ಲ ಅಂತ ಆದರೆ ಅವರಿಗೆ ಡಿಸೀಸ್ ಬಂದ ನಂತರ ಅವರ ಆಹಾರ ಪದ್ಧತಿಗೆ ಡಯೆಟಿಗೆ ಹೋಗ್ತಾರೆ, ವಿಚ್ ಈಸ್ ನಾಟ್ ಕರೆಕ್ಟ್. ನಾವು ಎಷ್ಟು ಪ್ರೋಟೀನ್ ತಿನ್ನಬೇಕು, ಎಷ್ಟು ಫೈಬರ್ ತಿನ್ನಬೇಕು, ಎಷ್ಟು ನೀರು ಕುಡಿಬೇಕು ಯಾರಿಗೂ ಗೊತ್ತಿಲ್ಲ. ಯಾವಾಗ ಶುಗರ್ ಬಂತು ಆಗ ಶುರುವಾಯಿತು ಕೈ ಮೇಲೆ ಎತ್ತಲಿಕ್ಕೆ, ಕಾರು ಮೇಲೆ ಎತ್ತಲಿಕ್ಕೆ, ಕಾಲು ಬೆಂಡ್ ಮಾಡಲಿಕ್ಕೆ ಏನು ಪ್ರಯೋಜನ ಆಗೋದಿಲ್ಲ. ಮೇಂಟೈನ್ ಮಾಡ್ಬೋದಷ್ಟೇ ಗಾಡಿಯನ್ನು. ಮೊದಲೇ ಮೇಂಟೈನ್ ಮಾಡಬೇಕಿದ್ರೆ ಶುರುವಿಂದ ಶುರು ಮಾಡಬೇಕಲ್ಲ. ಎಲ್ಲ ಯುವಕರೆಲ್ಲ ಇದ್ದಾರೆ, ಯುವಕರಲ್ಲಿ ಕೂಡ ಅವೇರ್ನೆಸ್ ಭಾರಿ ಕಡಿಮೆ ಇದೆ. ಓನ್ಲಿ 2% ಆಫ್ ದ ಪಾಪ್ಯುಲೇಷನ್, ಯಂಗ್ ಪಾಪ್ಯುಲೇಷನ್ ಬಿಹೈಂಡ್ ದ ಫಿಸಿಕಲ್ ಫಿಟ್ನೆಸ್. ರೆಸ್ಟ್ 98% ಆರ್ ನಾಟ್. 28, 29, 30 ವರ್ಷದೊಳಗೆ ಎಷ್ಟು ತಿಂದರೂ ಹೊಟ್ಟೆ ಬರೋದಿಲ್ಲ. 30 ವರ್ಷ ಆದ ನಂತರ ಎದೆ ಕೆಳಗೆ ಹಿಂದೆ ಹೋಗ್ತದೆ, ಹೊಟ್ಟೆ ಮುಂದೆ ಬರ್ತದೆ. ಮತ್ತು ಇನ್ನು 45 ಹೋಗುವಾಗ ಹೊಟ್ಟೆ ಮುಂದೆಯಿಂದ ಹೋಗ್ತದೆ, ಬಾಕಿದೆಲ್ಲ ಹಿಂದಿಂದ ಹೋಗ್ತದೆ. ಅದಕ್ಕೆ ಮೊದಲೇ ನಾವು ಫಿಟ್ನೆಸ್ಸಿಗೆ ಮಾರು ಹೋದರೆ ಖಂಡಿತ ಅದನ್ನೆಲ್ಲ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಕೆಲವರು ಹೇಳ್ತಾರೆ ಹೆಂಗೆ ಉದಾಸೀನ ಅಪ್ಪನ ಪೋಯಾರ ಏರು ಪೋಪಿ ಆಲೆಗೆ ಏತು ಪನ್ಪುಣೆ ಆಲೆ ಪೋಪಲ್ಲ ಅಂತ. ನಾನು ಪೋಷಕರ ಹತ್ರ ಹೇಳುವಂಥದ್ದು, ನಿಮ್ಮ ಮಕ್ಕಳಿಗೆ 3 ರಿಂದ 6 ತಿಂಗಳು ಫಿಟ್ನೆಸ್ ಟ್ರೈನಿಂಗನ್ನು ಕೊಡಿ ಚಿಕ್ಕದಿರುವಾಗ. ಅವರು ಊಟ ಬೇಕಿದ್ರೆ ಬಿಡ್ತಾರೆ, ಮುಂದಿನ ದಿವಸದಲ್ಲಿ ಫಿಟ್ನೆಸ್ ಟ್ರೈನಿಂಗನ್ನು ಬಿಡುವುದಿಲ್ಲ. ಒಂದು ಅಡ್ವಾಂಟೇಜ್. ಎರಡನೇ ಅಡ್ವಾಂಟೇಜ್ ಏನಂತ ಹೇಳಿದರೆ ಎಲ್ಲ ರೋಗಗಳಿಂದ ಮುಕ್ತ ಆಗ್ತಾರೆ. ನಮಗೀಗ ಬೇರೆ ಯಾವುದು, ಹಿಂದಿನವರು 70-80 ವರ್ಷದವರು ಗಟ್ಟಿದ್ದಾರೆ. ಹೇಗೆ ಎಲ್ಲ ಕೆಲಸ ಮಾಡ್ತಾಯಿದ್ರು, ಅವ್ರಿಗೆ ಅಷ್ಟು ಕಷ್ಟದ ಕೆಲಸ ಇತ್ತು. ಗದ್ದೆ ಉಳುವುದು, ಅಡಿಕೆ ತೆಗೊಳ್ಳೋದು, ಇನ್ನೊಂದು ಆಗೋದು, ತೋಟದಲ್ಲಿ ಕೆಲಸ ಮಾಡೋದು, ಗೊಬ್ಬರ ಎತ್ತುಕೊಂಡು ಹೋಗೋದು ಎಲ್ಲ ಮಾಡ್ತಾಯಿದ್ರು. ಈಗ ಏನಾದ್ರು ಇದೆಯಾ? ಬ್ರಾಯ್ಲರ್ ಚಿಕನ್, ಆ ನಂತರ ಒಂದಿಷ್ಟು ರೈಸ್ ತಿನ್ನೋದು, ನೀರು ಕುಡಿಯೋದಿಲ್ಲ. ವಾಶ್ರೂಮಿಗೆ ಹೋಗಬೇಕಿದ್ರೆ ನನಗೆ ವಾಶ್ರೂಮಿಗೆ ಹೋಗ್ತಿರಲ್ಲ, ಅದಕ್ಕೆ ನೀರು ಕುಡಿಯೋದಿಲ್ಲ ಅಂತ ಹೇಳುವವರು ಎಷ್ಟೋ ಜನ ಇದ್ದಾರೆ. ನೀರನ್ನು ಕಡಿಮೆ ಮಾಡೋದು, ಕುಡಿಯೋದು. ಇದರಿಂದ ಎಲ್ಲ ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುವಂಥ ಕೆಲಸಗಳು ಆಗ್ತದೆ. ಒಂದು ಸರಿಯಾದ ಆಹಾರ ಸೇರಿಸಬೇಕು. ಬರೀ ರೈಸನ್ನು ಹೊಟ್ಟೆಗೆ ತುಂಬಿಸುವುದಲ್ಲ, ಪ್ರೋಟೀನ್ ಜೊತೆಗೆ ಫೈಬರನ್ನು ಕೂಡ ತಿನ್ನಬೇಕು. ಸೊಪ್ಪು ಯಾರು ತಿಂತಾರೆ? ಯಾರು ತಿನ್ನುವುದಿಲ್ಲ, ಸೊಪ್ಪು ತಿನ್ನುವುದೇ ಇಲ್ಲ. ಸೊಪ್ಪು ಹ್ಯಾಬಿಟ್ ಇಲ್ಲ. ನೀವು ಫಾರಿನ್ ಕಂಟ್ರೀಸಿಗೆ ಹೋಗಿದ್ದೆ, ಯು ಗೋ ಟು ಇಟ್ಲಿ, ಅಮೇರಿಕಾ, ಎಲ್ಲಿ ಹೋದರೂ ನಿಮಗೆ ಊಟ ಇಷ್ಟೇ ಇರೋದು. ಇಷ್ಟು ಸೊಪ್ಪು ಮಧ್ಯದಲ್ಲಿ ಇಡ್ತಾರೆ. ಒಂದು ಪೀಸು ಚಿಕನ್ ಇಟ್ಟರೆ ಇಷ್ಟು ಸೊಪ್ಪು ಅದರ ಜೊತೆ ಇಡ್ತಾರೆ. ನಾವೇನು ತಿನ್ನೋದು? ಗಟ್ಟಿ ಅಡ್ಡಿಗಿಲ್ಲ ಬ್ರಾಯ್ಲರ್ಗಳಂತಂದರೆ ಗಟ್ಟಿ ಕಟ್ಟಿ ಕಾಯ್ಕೊಂಡಿ ಇತ್ತು ಉಣುಪು ಮಾಡಿ ಅವು ರೆಡಿಮಿಕ್ಸ್ ಕಾಂಕ್ರೀಟ್ ಥರ ಹೋಗಿ ಮನೆ ಹೊಟ್ಟೆಯಲ್ಲಿ ಕೂಡ್ತು. ಈ ಇಂಜಿನ್ ಎಲ್ಲಿ ರನ್ ಆಗ್ತದೆ? ಇಂಜಿನ್ ರನ್ ಆಗಬೇಕಲ್ಲ, ಅದಕ್ಕೆ ಓವರ್ಲೋಡ್ ಆಗ್ತದಲ್ಲ, ಎಲ್ಲಿ ರನ್ ಆಗ್ತದೆ? ನೀವು ನಾನು ಹೇಳಿದ ಫಾರ್ಮುಲಾ ಮಾಡಿ ಮತ್ತೆ ಸ್ವಾತಿ ಹತ್ರ ಕೇಳಿ. ಎಲ್ಲರೂ ಇದ್ದವರು ಇವತ್ತಿಂದಲೇ ಸೊಪ್ಪು ತಿನ್ನಲಿಕ್ಕೆ ಶುರು ಮಾಡಿ. ಏನಿದು ಯಾವ ಸೊಪ್ಪು ಆಗ್ತದೆ? ಸೊಪ್ಪು ಅಂದರೆ ಗುಡ್ಡದ ಸೊಪ್ಪಲ್ಲ, ಮನುಷ್ಯ ತಿನ್ನುವಂಥ ಸೊಪ್ಪುಗಳನ್ನು ನೀವು ಊಟ ಮಾಡುವಾಗ ಏನಿಲ್ಲ, ವಿಟಮಿನ್ ಸೊಪ್ಪು ಅಂತ ನಮ್ಮ ಮನೆ ತೋಟದ ಗುಡ್ಡದಲ್ಲೇ ಸಿಗ್ತದೆ. ವಿಟಮಿನ್ ಸೊಪ್ಪು ಅಂತ ಕಪ್ಪು ಸೊಪ್ಪು ಸಿಗ್ತದೆ. ಎಷ್ಟು ತಿನ್ನಿಯಲ್ಲ, ನಿಮ್ಮ ನೆಕ್ಸ್ಟ್ ಡೇ ಔಟ್ಫ್ಲೋ ನೋಡಿ ಹೇಗಿದೆ ಅಂತ. ಇದು 2 ದಿವಸ ತಿಂದು ಮರು ದಿವಸ ಸರಿ ಟಾಯ್ಲೆಟಿಗೂ ಹೋಗ್ಲಿಕ್ಕಿಲ್ಲ, ಅದನ್ನು ಕಟ್ಟಿಕೊಂಡು ಆದರೆ ಬಾಡಿ ಮತ್ತೆ ಹೇಳ್ತಾರೆ ಗ್ಯಾಸ್ ಎಲ್ಲಿ? ಗ್ಯಾಸ್ ಇದೇ ಗ್ಯಾಸ್ಗಳು. ಅದನ್ನು ಸರಿ ಯಾವಾಗಲೂ ಊಟ ತಿನ್ನುವಾಗ ರೈಸ್ ಅಂಶವನ್ನು ಕಡಿಮೆ ಮಾಡಬೇಕು. ಕೊಡ್ಬೋದಲ್ಲ ಫ್ರೀ ಟ್ರೈನಿಂಗ್, ಇದು ಫ್ರೀ ಕ್ಲಾಸ್ ನಾನು ಕೊಡ್ತಾ ಇರ್ಬೋದು, ಕೊಡ್ಬೋದಲ್ಲ. ಮತ್ತು ನೀವು ಬಂದೆಲ್ಲ ಅವ್ರಿಗೆ ಹೇಳಿಕೊಟ್ರಿ, ನಾನೇನು ಹೇಳ್ಕೊಡ್ಲಿಕ್ಕೆ ಸಿಗಲಿಲ್ಲ ಅಂತ ಹೇಳೋದು ಬೇಡ. ಅದಕ್ಕೆ ಸೊಪ್ಪು ಇಷ್ಟು ತಿನ್ನಬೇಕು, ರೈಸ್ ಕಂಟೆಂಟ್ ಕಡಿಮೆ ಮಾಡಬೇಕು, ಅಲ್ಲನ ರೈಸ್ ಕಂಟೆಂಟ್ ಕಡಿಮೆ ಮಾಡಬೇಕು. ಪ್ರೋಟೀನ್ ತಿನ್ನಬೇಕು. ಪ್ರೋಟೀನ್ ಅಂದರೆ ಏನು ತಿನ್ನಬೇಕು? ಸ್ವಲ್ಪ ಚಿಕನಲ್ಲಿ ಕೂಡ ಬ್ರಾಯ್ಲರ್ ಚಿಕನನ್ನು ಕಡಿಮೆ ಮಾಡಿದರೆ ಒಳ್ಳೆಯದು. ನಾಟಿ ಚಿಕನ್ನು, ಮೀನು ಬೆಸ್ಟು. ಮೀನಲ್ಲಿ ಇರುವಂಥ ಪ್ರೋಟೀನ್ಗಳು. ಎಗ್ ವೈಟ್, ಬೆಳಿಗ್ಗೆ ಎದ್ದು 2 ಮೊಟ್ಟೆ ತಿನ್ನಬೇಕು, ಆದರೆ ಎಲ್ಲ ತಿನ್ನಬಾರ್ದು.
ಏಜ್ ಇದ್ದವರು ತಿನ್ಬೋದು, ಏಜ್ ಇಲ್ಲದವರು ತಿನ್ನಬಾರ್ದು. ಆನಂತರ ಮೊಟ್ಟೆ ಕಂಟಿನ್ಯೂಸ್ 4-5 ಮೊಟ್ಟೆ, ನಾನು 5 ಮೊಟ್ಟೆ 6 ಮೊಟ್ಟೆ ತಿಂತೀನಿ ದಿವಸಕ್ಕೆ. ರಾತ್ರಿ 3, ಬೆಳಿಗ್ಗೆ 2, ಮಧ್ಯಾಹ್ನ ಹಸಿವು ಆದರೆ ಮಧ್ಯದಲ್ಲಿ ಒಂದೊಂದು ಮೊಟ್ಟೆ ತಿಂತೇನೆ. ಬೆಳಿಗ್ಗೆ ಇಷ್ಟು ಓಟ್ಸ್ ಮಾತ್ರ ತಿನ್ನೋದು, ಮಧ್ಯಾಹ್ನ ಇಷ್ಟು ಸೊಪ್ಪು ತಿಂತೇನೆ. ನಾನೇನು ಫಿಟ್ನೆಸ್ ಇದ್ದೇನಂತ ಹೇಳೋದಲ್ಲ, ಅಟ್ಲೀಸ್ಟ್ ಎಲ್ಲರಿಂದ ಸ್ವಲ್ಪ ಹೊರಗಿದ್ದೇನೆ. ಈಗ ಈ ರಾಜಕೀಯಕ್ಕೆ ಸೇರಿದ ಮೇಲೆ ಬಂತು ಸ್ವಲ್ಪ ಶುಗರು ಹತ್ತಿರ, ಇನ್ನು BP ಬರ್ತದೆ ಗೊತ್ತಿಲ್ಲ. ಇದು ನಮ್ಮದು ಪರಿಸ್ಥಿತಿ ಹಾಗಿದೆ ಅಲ್ಲ. ರಾತ್ರಿ ಮಲಗುವಾಗ 2 ಗಂಟೆ 3 ಗಂಟೆ 7 ಗಂಟೆ ನಿದ್ದೆ ಮಾಡಬೇಕು, ಮಿನಿಮಮ್ 7 ಗಂಟೆ ನಿದ್ದೆ ಮಾಡಬೇಕು. ನಮಗೆ ರಾತ್ರಿ 2 ಗಂಟೆಗೆ ಮಲಗಿದರೆ ಪುನಃ 7 ಗಂಟೆಗೆ ಶುರುವಾಗ್ತದೆ. ಆದರೆ ಆದಷ್ಟು ಸಮಯವನ್ನು 1 ಗಂಟೆ ನಾನು ನನ್ನ ವ್ಯಾಯಾಮಕ್ಕಾಗಿ ಕೊಡ್ತೇನೆ. ಯಾರು ಬಂದರೂ ಕೆಳಗಡೆ ಹೋಗೋದಿಲ್ಲ, ಬಂದು ಕೂಡ್ತಾರೆ, ಕೂತ್ಕೊಳ್ಳಿ. ನಾನು 1 ಗಂಟೆ ನನ್ನ ಸಮಯವನ್ನು ಯಾವತ್ತೂ ಬೆಳಿಗ್ಗೆ ಎದ್ದು 1 ಗಂಟೆ ಸಮಯ ನನಗಾಗಿ ಇಡ್ತೇನೆ. ನೀವು ಕೂಡ ಹಾಗೆ ನಿಮಗಾಗಿ 1 ಗಂಟೆಯನ್ನು ಕೊಡಬೇಕು. ನಿಮ್ಮ ಜೀವಕ್ಕಾಗಿ 1 ಗಂಟೆ ನೀವು ಕೊಡ್ತೀನಿ ಅಂತ ಹೇಳಿದ್ರೆ ಬೆಳಿಗ್ಗೆ ಹೋಗಿ ಉದಾಸೀನ ಆಗ್ತದೆ. ಹೆಂಚಿನ ಮಲ್ಪನೆ, ಕೈ ಬೇನೆ, ಕಾರು ಬೇನೆ, ಇನ್ನು ನೀವು ಗಟ್ಟಿ ತಿಂದಿದ್ದು ಕುಲ್ಲುಗ, ಪತ್ರೋಡೆ ಮಲ್ತೀರಿ, ಇಡ್ಲಿ ಸಾಂಬಾರು ಕಟ್ಟಿದ ಕುಲ್ಲುಗ ಅಂತ ಹೇಳಬೇಡಿ. ಶುರು ಮಾಡಿದರೆ ಮತ್ತೆ ಕಂಟಿನ್ಯೂ ಆಗ್ತದೆ. ಮಕ್ಕಳಿಗೂ ಕೂಡ ಹಾಗೆ ಈಗಲೇ ಆರಂಭ ಮಾಡಿ. ಒಂದಲ್ಲ ಒಂದು ಆಕ್ಟಿವಿಟಿಗೆ ಚಿಕ್ಕ ಮಕ್ಕಳಿದ್ರೆ ಯಾವುದಾದ್ರೂ ಗೇಮ್ಗೆ ಅವರನ್ನು ಸೇರಿಸಿ, ಯಾವುದಾದ್ರೂ ಆಗ್ತದೆ. ಬಾಸ್ಕೆಟ್ಬಾಲ್ ನಮ್ಮಲ್ಲೆಲ್ಲ ಮಕ್ಕಳು ನೋಡಿ ಅಂತೆ, ನಮ್ಮ ಸೈಜೇ ಚಿಕ್ಕದು, ನಮ್ಮ ಮಕ್ಕಳ ಸೈಜ್ ಇಷ್ಟಿಷ್ಟು ಬಂದಿದೆ. ಈಗ ಇಷ್ಟು ಉದ್ದ ಯಾರಿಲ್ಲ, ದೊಡ್ಡ ಸೈಜ್ ಇಲ್ಲ. ಅದಕ್ಕೆ ಸರಿಯಾದ ಊಟ ಹೇಳಿದೆ, ಸರಿಯಾದ ತಿಂಡಿ ಹೇಳಿದೆ, ಸರಿಯಾದ ಪ್ರೋಟೀನ್ ಹೇಳಿದೆ ಕೊಡುವಂತೆ. ಬೆಳಿಗ್ಗೆ ಅವರ ಗಂಜಿ ಉಣ್ಣ ಮಗ ಶಾಲೆ ಪುಲ್ಲ ಅಂತೆ, ವಾಪಸ್ ಬಂತು ಗಂಜಿ ಉಣ್ಣ ಮಗ ಜೇಪುಲ್ಲ ಅಂತ ಆಯಿತು. ಸರಿಯಾಗಿ ಗಿಡಕ್ಕೆ ಸರಿಯಾಗಿ ಗೊಬ್ಬರ ಹಾಕಿದರೆ ಗಿಡ ಚೆನ್ನಾಗಿ ಬೆಳೀತದೆ. ಸರಿ ಗಿಡ ಹಾಕುವಂಥ ಗೊಬ್ಬರ ಹಾಕುವಂಥ ಕೆಲಸಗಳು ಮಾಡಬೇಕು. ಅದಕ್ಕೆ ಸರಿಯಾದ ಪ್ರೋಟೀನ್ ಮತ್ತು ಫೈಬರನ್ನು ಕೊಡುವಂಥ ಕೆಲಸಗಳು ಮಾಡಿದರೆ ಖಂಡಿತ ಮಕ್ಕಳು ಕೂಡ ಪೌಷ್ಟಿಕವಾಗಿ ಆರೋಗ್ಯವಾಗಿ ಬೆಳೆಯುವಂಥ ಕೆಲಸಗಳು ಆಗ್ತದೆ. ತಮ್ಮನ್ನು ತಾವು ಆರೋಗ್ಯದ ದೃಷ್ಟಿಯಿಂದ ಇಲ್ಲಿ ಬಂದರೆ ಏನಾಗ್ತದೆ, ಯೋಗವನ್ನು ಕಲಿಸ್ಕೊಡ್ಕೊ. ಕೆಲವರು ಹೇಳ್ತಾರೆ ನಾವು ಯೋಗ ಮಾಡ್ತೇವೆ, ದಿವಸಾಲು ಯೋಗ ಮಾಡ್ತೇವೆ, ಎಕ್ಸಸೈಸ್ ಮಲ್ತೆ, ವಾಕಿಂಗ್ ಮಲ್ತೆ ಮಾಡೋದಂಥದ್ದು. ನೀವು ಯಾವಾಗಲೂ ಎಕ್ಸಸೈಸ್ ಮಾಡುವಾಗ ಗಂಟೆ ನೋಡಿ ಮಾಡಬೇಕು, ಕೌಂಟ್ ಮಾಡಿ ಮಾಡೋದಲ್ಲ. ಕೌಂಟ್ ಮಾಡಿದರೆ ನೀವೇ ಕೌಂಟ್ ಮಾಡೋದು. 3 ಸಲ ಕಾಲು ಫಿಂಟಿಸಿದೆ, 100 ಸಲ ಕೂತೆ ಅಂತೇಳಿ ಅವರೇ ಸಮಾಧಾನ ಮಾಡ್ಕೊಳ್ಳೋದು. ನೀವು ಗಂಟೆ ನೋಡಿ ಎಕ್ಸಸೈಸ್ ಮಾಡಬೇಕು. ಈಗ ಫಿಟ್ನೆಸ್ ಸೆಂಟರು ಇದೆಲ್ಲ ವ್ಯಾಪಾರ ಅಲ್ಲ, ಇಟ್ ಈಸ್ ಸರ್ವಿಸ್. ನೀವು ಇಲ್ಲಿಗೆ ಬರುವಾಗ ಕೆಲವರಿಗೆ ನಾಚಿಕೆ ಆಗ್ತದೆ, ಇಂಚೆ ಜಿಮ್ಮಿಗೆ ಹೋಗ್ಬಿಟ್ಟೆ ಮಾರಿದೆ, ಮಾತೆಲ್ಲ ತೂಪಿರುತ್ತೆ ಮಾತೆಲ್ಲ. ಏನು ನಾಚಿಕೆ ಮಾಡಬೇಕು. ಎಷ್ಟು ಏಜಿನವರು ಕೂಡ ಜಿಮ್ಮಿಗೆ ಹೋಗ್ಬೋದು, ಫಿಟ್ನೆಸ್ಗೆ ಹೋಗ್ಬೋದು, ಯೋಗವನ್ನು ಮಾಡಬಹುದು. ಇದರಿಂದ ಮಾತ್ರ ಬದುಕಿನಲ್ಲಿ ದೀರ್ಘಾಯುಷ್ಯವಾಗಿ ಬದುಕಬಹುದು ಅಂತ. ಕೆಲವರು ಹೇಳ್ತಾರೆ ಅಲ್ಲಿ ದೇವರು ಬರೆದು ಬಿಡ್ತಾರೆ. ದೇವರು ಬರೆದು ಬಿಡ್ತಾರೆ. ಆ ಬರೆದು ಬಿಡ್ತು ದಿನಾಲ ನಮ್ಮ ಮೇಂಟೈನ್ ಮಲ್ಪಡತ್ತಾ? ಹೊಸ ಕಾರು ತಗೊಂಡ್ರೆ ಹೇಗೆ ಆಗ್ತದೆ? 5 ವರ್ಷ ಚೆನ್ನಾಗಿ ಓಡ್ತದೆ, ಆಮೇಲೆ ಕೇಳೋದಿಲ್ವ ಗ್ಯಾರೇಜು, ಸರ್ವಿಸ್ ಸೆಂಟರು, ಆಯಿಲ್ ಚೇಂಜ್ ಮಾಡು, ಸ್ಪೇರ್ ಚೇಂಜ್ ಮಾಡು ಅಂತ ಕೇಳ್ತದೆ. ನಾವು ಕೂಡ ಹಾಗೆ ಸರ್ವಿಸ್ ಮಾಡ್ತಾ ಇರಬೇಕು ನಮ್ಮ ಬಾಡಿಯನ್ನು. ಅದಕ್ಕೆ ಈ ಥರ ಫಿಟ್ನೆಸ್ ಸೆಂಟರ್ಗಳನ್ನೆಲ್ಲ ಮಾಡಿದ್ದಾರೆ. ಸ್ವಾತಿ ಕೂಡ ಒಳ್ಳೆಯ ಏನು ಯೋಗಗಳನ್ನು ಪಡೆದುಕೊಂಡು ಎಲ್ಲ ಗೊತ್ತಿದೆ ಅವ್ರಿಗೆ, ಎಲ್ಲ ಗೊತ್ತಿದ್ದವರು. ನಮ್ಮ ಪುತ್ತೂರಿಗೆ ಅವಶ್ಯಕತೆ ಇದೆ ಇನ್ನಷ್ಟು ಹೆಲ್ತ್ ಎಜುಕೇಷನ್ ಬಗ್ಗೆ ಮಕ್ಕಳಿಗೆ ಅದನ್ನು ಕೊಡುವಂಥ ಅವಶ್ಯಕತೆ ಇದೆ. ನಾನು ಕೂಡ ಒಬ್ಬರನ್ನು ಪ್ರತಿ ಶಾಲೆಗಳಿಗೆ ಕಲಿಸ್ಕೊಡ್ಬೇಕು ಅಂತ ಇದ್ದೆ. 1 ಗಂಟೆ ಪಾಠ ಕೊಡಬೇಕು ಶಾಲೆ ಮಕ್ಕಳಿಗೆ. ಆಹಾರ ಹೇಗೆ ತಗೊಳ್ಬೇಕು, ಮಲಗಬೇಕು ಹೇಗೆ, ಏನು ತಿನ್ನಬೇಕು, ಏನು ಬಿಡಬೇಕು, ವಾಟ್ ಟು ಡೂ, ವಾಟ್ ಟು ನಾಟ್ ಟು ಡೂ ಅಂತ ಹೇಳಿಕೊಡಬೇಕು. ಎಜುಕೇಷನಲ್ಲಿ ಅವ್ರನ್ನ ಇಂಪ್ರೂವ್ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸರಕಾರ ಮಟ್ಟದಲ್ಲೂ ಕೂಡ ಅದನ್ನು ಮಾಡಬೇಕು. ಸ್ವಾತಿಯವರು ಒಳ್ಳೆಯ ಒಂದು ಉದ್ಯಮವನ್ನು ಆರಂಭ ಮಾಡಿದರೆ ನಮ್ಮ ಪೂರ್ತಿ ಸಹಕಾರ ನಿಮಗೆ ಇದೆ. ನಾವು ಇಡೀ ಪುತ್ತೂರಿನಲ್ಲಿ ನೀವು ಅವೇರ್ನೆಸ್ ಮಾಡಿ ಆದಷ್ಟು ಮಕ್ಕಳಿಗೆ ದಿಸ್ ಈಸ್ ಆಸ್ ಐ ಸೆಡ್, ಇಟ್ ಈಸ್ ನಾಟ್ ಎ ಬಿಸ್ನೆಸ್, ಇಟ್ ಈಸ್ ಅ ಸರ್ವಿಸ್ ಫಾರ್ ದ ಪಬ್ಲಿಕ್ ಸರ್ವಿಸ್. ಪ್ಲೀಸ್ ಡೂ ಇಟ್, ವಿ ವಿಲ್ ಆಲ್ ಸಪೋರ್ಟ್ ಯು. ಹಾಗೆ ನೀವು ಕೂಡ ಅವರಿಗೆ ಸಹಕಾರ ಮಾಡಿ, ಯುವಕರೆಲ್ಲ ಇದ್ದಾರೆ, ಸಹಕಾರ ಮಾಡುವಂಥ ಕೆಲಸಗಳನ್ನು ಮಾಡಿ ಅಂತ ಹೇಳಿ ಪುತ್ತೂರು ಇನ್ನಷ್ಟು ಬೆಳೀತಾ ಇದೆ. ಇನ್ನು ಮೆಡಿಕಲ್ ಕಾಲೇಜ್ ಬಂದರೆ ಸುಮಾರು 25,000 ಜನ ಇಲ್ಲಿಗೆ ಬರ್ತಾರೆ. ಮೆಡಿಕಲ್ ಕಾಲೇಜು ಈ ಕಡೆಯಿಂದ KMF ಮೆಡಿಕಲ್ ಕಾಲೇಜಲ್ಲೇ ನಿಮಗೆ ಫಿಸಿಯೋಥೆರಪಿ ಬೇಕಾದಷ್ಟು ಬರ್ತದೆ. ಎಷ್ಟೋ ಯುವತಿಯರು ಈ ಪುತ್ತೂರಿಗೆ ಬರ್ತಾರೆ, ಅವರ ಪೋಷಕರು ಬರ್ತಾರೆ. ಇಂಥ ಎಸ್ಟಾಬ್ಲಿಷ್ಮೆಂಟ್ಗಳು ಪುತ್ತೂರಿಗೆ ಬೇಕಾಗ್ತದೆ. ಬೆಳೀತಿರುವ ಪುತ್ತೂರಿಗೆ ನಿಮ್ಮದು ಕೊಡುಗೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮುಂದಿನ ದಿವಸಗಳು ಇನ್ನಷ್ಟು ಬ್ರಾಂಚ್ಗಳನ್ನು ಮಾಡುವಂಥದ್ದಾಗಲಿ. ನಿಮಗೆ ಶುಭವನ್ನು ಹಾರೈಸ್ತೇನೆ. ನನ್ನನ್ನು ಕೂಡ ಕರೆದು ಇಲ್ಲಿ ಅವಕಾಶ ಮಾಡಿಕೊಂಡ ನಿಮಗೆ ವಂದಿಸಿ, ನಿಮ್ಮ ವೆಲ್ನೆಸ್ ಸೆಂಟರು
ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯ ಮಾಡಿ ಸಮಾಜಕ್ಕೆ ಒಳ್ಳೆಯ ಸೇವೆಯನ್ನು ಕೊಡುವಂತಾಗಲಿ ಅಂತ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾತುಗಳಿಗಾಗಿ ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ